ನಮಸ್ತೆ ವೀಕ್ಷಕರೇ, ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ಬಿ ಬಜಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ ಡಿಫ್ರೆಂಟ್ ಪುಟಾಣಿಗಳ ಜೊತೆ. ಅಂಡ್ ಎಲ್ಲ ರೆಡಿ ಇದ್ದಾರೆ ನಮ್ಮ ಜೊತೆ ಮಾತಾಡಿ. ತುಂಬಾನೇ ಮಾತಾಡ್ತಾರೆ ಇವರು. ಅಂಡ್ ಇವರಂತೂ ಸ್ವಲ್ಪ ಸೈಲೆಂಟ್ ಇದ್ದಾರೆ ನೋಡ್ಲಿಕ್ಕೆ, ಬಟ್ ಮಾತಾಡಿದ ನಂತರ ಗೊತ್ತಾಗುತ್ತೆ ಎಷ್ಟು ವೈಲೆಂಟ್ ಅಂತ. ಓಕೆ, ಸೊ ಇವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಏನ್ ಮಾತಾಡ್ತಾರೆ, ಏನೆಲ್ಲ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಅಂತ ನೋಡೋಣ. ಕ್ವಶನ್ಸ್ ನೀವು ರೆಡಿಯಾ? ಓಕೆ, ನಾನು ಕೂಡ ರೆಡಿ. ಹೆಸರಂತ ನಂಗೆ ನೆನಪು ಅನ್ಸಿಕಾ ಅಲ್ವಾ? ಓಕೆ, ನಿಮ್ ಸ್ಮೈಲ್ ಬಗ್ಗೆ ಯಾರು ಹೇಳಿಲ್ವಾ? ತುಂಬಾ ಚಂದ ಇದೆ ನಿಮ್ಮ ಸ್ಮೈಲ್ ಅಂತ ಅಮ್ಮ ಹೇಳಿದ್ರ, ಅಪ್ಪ ಹೇಳಿದ್ರೆ, ಯಾರು ಹೇಳಿದಾರೆ? ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಹೇಳ್ತಾರ? ಯಾರು ಹೇಳಿದ್ದು? ನೀವು ಹೇಳಿ. ಅವ್ರ ಸ್ಮೈಲ್ ಚಂದ ಉಂಟಾ? ಯಾವಾಗ ಹೇಳಿದ್ದು? ಮೊನ್ನೆ ಹೇಳಿದಲ್ಲ ನೀವು? ಅಲ್ಲ, ಕರೆಕ್ಟ್. ಓಕೆ, ಇವರ ಸ್ಮೈಲ್ ಚಂದ ಇಲ್ವಾ? ನಗಡಿ ಅಲ್ಲಿ ನೋಡಿ ನೀವು ನಗಡ್ಬೇಕು. ಓಕೆ, ಇವ್ರದ್ದು ನಗು ಒಮ್ಮೆ ನೀವು ನಗಿ ಸ್ವಲ್ಪ. ಚೆಕ್ ಅಲ್ಲ, ಎಂತದ್ದು ಚೆಕ್? ಸ್ವಲ್ಪ ಜೋರಾಗಿ ನಗ್ಬೇಕು. ರೆಡಿ, 1 2 3 ಸ್ಟಾರ್ಟ್. ನಗಿ. ದೇವರೇ, ಇವ್ರು ಜೋರ ಆಯ್ತಲ್ಲ ಇವ್ರದ್ದು. ಅಯ್ಯೋ, ಇದು ಒಳ್ಳೇದುಂಟಲ್ಲ. ನಿಲ್ಲಿ, ನೀವು 2 ಜನ ಸೈಲೆಂಟ್ ಆಗಿ, ಇವ್ರೊಬ್ರೆ ನಗ್ಬೇಕು ಈಗ. ಓಕೆ, ರೆಡಿ, 1 2. ಸ್ಟಾಪ್. ರೆಡಿ, 1 2 3 ಸ್ಟಾರ್ಟ್. ಓಕೆ, ಸೂಪರ್. ಇದು ಜನರೇಟರ್ ಸ್ಟಾರ್ಟ್ ಆಗ್ತದಲ್ಲ, ಹಾಗೆ ಆಯ್ತು ಅಲ್ವಾ? ಸೂಪರ್. ಏನ್ ನಗ್ತೀರ ನೀವು? ಅವ್ರನ್ನ ನಗ್ಸು ಆಯ್ತಾ? ಈಗ ನೀವು 2 ಜನ ಸೈಲೆಂಟ್. ಓಕೆ, ರೆಡಿ, 1 2 3 ಸ್ಟಾರ್ಟ್. ಯಾವ್ದು? ಮತ್ತೆ ರೆಡಿ, 1 2 3 ಸ್ಟಾರ್ಟ್. ಗಟ್ಟಿ. ಇದು ಯಾಕೆ ನೀವು ಕೂಗ್ತಿದ್ದೀರಾ, ನಗ್ತಿದ್ದೀರಾ? ಯಾಕೆ? 2 ಸಹ ಮಿಕ್ಸ್ ಗೊತ್ತಾಯ್ತು ನಂಗೆ. ಈಗ ನಾನು ಕೂಗಿಸ್ತೀರಾ ಅಂತ ಅಲ್ವಾ? ಕರೆಕ್ಟ್. ಈಗ ನೀವು 2 ಜನ ಆಯ್ತು. ನೀವು ನಗುವಾಗ ನಾವು ಸ್ವಲ್ಪ ಹೊರಗೆ ಹೋಗ್ಬೇಕಂತ ಇಲ್ಲ? ಓಕೆ, ರೆಡಿ, 1 2 3. ಸೂಪರ್ ಮಾರೆ. ಬಾ, ಸಾಕಾಯ್ತಲ್ಲ? ಸಾಕಾಯ್ತು. ನಗು ಸಾಕಾಯ್ತು. ಓಕೆ, ಈಗ 3 ಜನ ನಗು ಹೇಗಿದೆ ಅಂತ ನೀವು ನೋಡಿ ಆಯ್ತು ಅಲ್ವಾ? ಓಕೆ, ಇದರಲ್ಲಿ ನಿಮ್ಗೆ ಯಾರ್ದು ನಗು ಇಷ್ಟ ಆಯ್ತು ಹೇಳಿ? ಅಂದ್ರೆ ನಿಮ್ಗೆ ಬೇಜಾರಾಗ್ಬಾರ್ದು, ಅಂದ್ರೆ ನೀವು ಒಟ್ಟಿಗೆ ಆಡುದಲ್ವಾ? ಹಾಗೆ ನೀವು ಆ ಒಂದು ರೀಸನ್ಗೋಸ್ಕರ ಇಬ್ರದ್ದು ನಗು ಒಳ್ಳೇದಿದೆ ಅಲ್ವಾ? ಇವ್ರ ನಗು ಒಳ್ಳೇದಿದೆ, ಚಂದ ಉಂಟು. ಅವ್ರದ್ದು ಸೂಪರ್. ಇವ್ರದ್ದು ತುಂಬಾ ಜನ. ಇವ್ರದ್ದು ಚಂದ ಉಂಟು. ಡ್ಯಾಡ್ ಏನ್ ಮಾಡುದು? ಅಪ್ಪ ಮೊಬೈಲ್ ನೋಡುದು. ಕೆಲಸ ಮಾಡ್ತಾರೆ. ಅದೇ ಎಂತ ಕೆಲಸ? ನಾನ್ ಸಹ ಕೆಲಸ ಮಾಡ್ತೇವೆ ಅವರ ಸರಿ. ಕರೆಕ್ಟ್. ಯಾವ ಕೆಲಸ? ಕಸ ಓಡಿಸುದು. ಅಯ್ಯೋ, ಕಸ ಅದು ತಂದ ಅಪ್ಪ ಎಂತ ಮಾಡಿದ? ಖಾಲಿ ನೀರ್ ಹಾಕೋದು. ಕಾಲ್ ನೀರ್ ಹಾಕೋದು? ಎಲ್ಲಿ? ಗಿಡಕ್ಕೆ ನೀರು ಅಷ್ಟೇ. ಏನ್ ಕೆಲಸ ಮಾಡ್ತಾರೆ ತಂದೆಯವರು ನಿಮ್ದು? ಅಪ್ಪ. ಹೌದು, ಅದೇ ಅಪ್ಪನೇ. ಡ್ಯಾಡ್ ಕೆಲಸ ಆದ್ಮೇಲೆ ಮೊಬೈಲ್ ನೋಡುದು. ಅಲ್ಲ, ಏನ್ ಕೆಲಸ ಮಾಡ್ತಾರೆ? ಜಾಬ್ ಏನ್ ಮಾಡ್ತಾರೆ? ಕಂಪ್ಯೂಟರ್. ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡುದು. ಓಕೆ. MIT ಪ್ರೊಫೆಸರ್. ನೋಡಿ, ಒಂದು ಕಂಪ್ಯೂಟರ್ ಕೆಲಸ ಮಾಡ್ತಾರೆ, ಒಂದು MIT ಪ್ರೊಫೆಸರ್, ಮತ್ತೊಂದು ಮೊಬೈಲ್ ನೋಡ್ತಾರೆ, ನೆಲ ಒರೆಸ್ತಾರೆ. ನೀವೀಗ ಹೇಳಿದಲ್ಲ. ಮತ್ತೆ ಕಸ ಗುಡಿಸೋದು ನೀವ್ ಹೇಳಿದ್ರಿ ಮಾರೆ ಒಟ್ಟಿಗೆ. ಅಮ್ಮ ಕಸ ಗುಡಿಸ್ತಾರೆ. ಮತ್ತೆ ನೆಕ್ಸ್ಟ್ ಅಕ್ಕ ಏನ್ ಮಾಡ್ತಾರೆ? ಅಕ್ಕ ಹೊಡಿತಾಳೆ, ಮತ್ತೆ ಟಿವಿ ನೋಡ್ತಾಳೆ, ಮತ್ತೆ ಮೊಬೈಲ್ ನೋಡ್ತಾಳೆ. ಅಷ್ಟೇ ಅಲ್ವಾ? ಓಕೆ, ಈಗ ಇವ್ರ ಹತ್ರ ಕೇಳ್ಬೇಕು, ನಿಮ್ಮ ತಂದೆಯವರು ಏನ್ ಮಾಡುದು? ಏನ್ ಕೆಲಸ ಮಾಡ್ತಾ ಇದ್ದಾರೆ? ಅಪ್ಪ MIC ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್. ಹೌದಾ? MIC ಕರೆಕ್ಟ್. MIC. ಓಕೆ, ಸೊ MIC ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಾ? ಓಕೆ, ಗ್ರೇಟ್. ಅಂಡ್ ನೀವ್ ಏನ್ ಆಗ್ತೀರಾ ದೊಡ್ಡವರಾದ್ಮೇಲೆ? ಆರ್ಮಿ. ಎಂತ ಹೇಳಿ ಮತ್ತೊಮ್ಮೆ ಗಟ್ಟಿ? ಆರ್ಮಿ. ಕ್ಲಾಪ್ಸ್ ಕೊಡಿ ಇವರಿಗೆ. ಓಕೆ, ಆರ್ಮಿ. ಯಾಕೆ ಆರ್ಮಿಗೆ ಸೇರ್ಬೇಕು ಅಂತ? ಯಾಕೆಂದ್ರೆ ದೇಶದ ರಕ್ಷಣೆ ಮಾಡ್ಬೇಕು, ಅದಕ್ಕೆ ಆರ್ಮಿ ಸೇರೋದು. ಶೋರ್. ನೀವು
ಅಂದ್ರೆ ಇದು ನಿಮ್ಮ ಮೈಂಡಲ್ಲಿ ಬಂದದ ಹೇಗೆ? ಅಣ್ಣ ನಂಗೆ ಹೇಳಿತ್ತು. ಅಣ್ಣ ಹೇಳಿದ್ದು ಅಲ್ವಾ? ಅಣ್ಣನಿಗೆ ಏನ್ ಇಷ್ಟ? ಅವ್ರು ದೊಡ್ಡವರು ಆದ್ಮೇಲೆ ಏನಾಗ್ಬೇಕು ಅವ್ರು ಹೇಳಿದಾರೆ ನಿಮ್ ಜೊತೆ? ಅವರು ಆರ್ಮಿ. ಓಹೋ, ಅವರು ಆರ್ಮಿ. ನಿಮ್ಗೂ ಒಂದು ಕ್ಲಾಪ್ಸ್ ಆಯ್ತಾ? ಓಕೆ, ಸೂಪರ್. ಅಂಡ್ ಆರ್ಮಿ ನೀವು 2 ಜನ ಹೋಗ್ತೀರಾ, ಕರೆಕ್ಟ್? ಓಕೆ, ಸೊ ಹಾಗೆ ಆಲ್ ದಿ ಬೆಸ್ಟ್ ನಿಮ್ಗೆ, ಆಯ್ತಾ? ಅದಕ್ಕೆ 2 ಆರ್ಮಿ 2 ಟೀಚರ್ ಅಲ್ಲ, 2 ಆರ್ಮಿ 2 ಟೀಚರ್ ಅಲ್ಲಿ ಇಲ್ಲಿ, ಕರೆಕ್ಟ್. ನೀವೇನಾಗ್ಬೇಕು? ಟೀಚರ್. ಟೀಚರಾ? ಯಾವ ಟೀಚರ್? ಅಂಗನವಾಡಿದ? ಮತ್ತೆ ಲಿಟಲ್ ರಾಕ್ ಇದು ಟೀಚರಾ? ಸೊ ಟೀಚರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಪಾಠ ಅಲ್ಲ, ನೀವು ಈಗ ದೊಡ್ಡವರಾಗ ಬೇಡವಾ? ನೀವು ಟೀಚರ್ ಆಗ್ಬೇಕು. ನೀವು ಮಾತ್ರ ಇದೇ ರೀತಿ ನಗ್ತಾ ಇರ್ಬೇಕು, ಆಯ್ತಾ? ಒಳ್ಳೆ ಆಗ್ತದೆ. ಎಂತ ಹೇಳಿಕ್ ಬಂದ್ರಿ? ನನ್ನ ಅಪ್ಪನ ಫ್ರೆಂಡ್ ಕಾರ್ತಿಕ್ ಸರ್. ಓ ಮೈ ಗಾಡ್. ಸೊ ಅಪ್ಪನ ಫ್ರೆಂಡ್ ಇದು ಕೂಡ ಕಾರ್ತಿಕ್ ಸರ? ನನ್ನ ಅಪ್ಪದು. ನಿಮ್ದು ಅಪ್ಪನ ಫ್ರೆಂಡ್ ಕೂಡ ಕಾರ್ತಿಕ್. ನನ್ನ ಅಪ್ಪ ಮೊದಲು ಅಲ್ಲೇ ಊಟ ಮಾಡ್ತಿದ್ರು. ಎಲ್ಲಿ ಅಂತ ಹೇಳ್ಬೇಕು ನೀವು? ಎಲ್ಲಿ ಅಂತ ಹೇಳ್ಬೇಕು? ಅವರ ಹೋಟೆಲ್ ಅಲ್ಲಿ ಕಾರ್ತಿಕ್ ನಮಗೆ ಡ್ಯಾನ್ಸ್ ಕ್ಲಾಸ್ ಕಲಿಸ್ತಾರಲ್ಲ, ಅವ್ರು ಸಹ ನಮ್ಮ ಫ್ರೆಂಡ್. ಹೌದಾ? ನೀವೀಗ ಡ್ಯಾನ್ಸ್ ಕ್ಲಾಸ್? ಕಾರ್ತಿಕ್ ಸರ್ ಅದು ಒಂದು ಹೋಟೆಲ್ ಉಂಟು ಅವರ ಅಪ್ಪಂದು ಹೋಟೆಲ್. ಅಲ್ಲಿ ಈಗಲಿ ಸಾಂಬಾರ್. ಈಗಲಿ? ಅದ್ಯಾವ್ದು ಈಗಲಿ? ಕೇಳಿ ಅವ್ರ ಹತ್ರ. ಇಡ್ಲಿ ಇಡ್ಲಿ ಮಾರ, ಇಡ್ಲಿ ಅಲ್ಲ. ಹಾಲೆ ಒಟ್ಟಾರೆ ಸಾಂಗ್ತ ಕಾಜಿಪು ಹಾಲು ಹಾಕ್ತಿಜಿ. ಓಕೆ, ಯಾವುದು ನೀವು ಊಟ ಮಾಡ್ಬೇಕಾದ್ರೆ ಹೇಗೆ ಕೇಳ್ತೀರಾ? ಮಾಮುಜೋ. ಓಕೆ, ನೀರ್ ಕುಡ್ತಾ ಇತ್ತ ಅಂತ ಕೇಳಲಿಕ್ಕೆ ಕೊಂಕಣಿಯಲ್ಲಿ? ನೀರು ಕುಡ್ದಾಯ್ತು. ಅಲ್ಲ ಅದೇ ಕೊಂಕಣಿಯಲ್ಲಿ ಕೇಳ್ಬೇಕು. ಪಾನಿ ಬಿಯಂದಾಲೆ. ಪಾನಿ ಬೆಳೆ ದಾಲೆ. ಅಲ್ವಾ? ಓಕೆ, ನೆಕ್ಸ್ಟ್ ಊಟ ಮಾಡಿ ಆಯ್ತು, ನೀರು ಕುಡ್ದಾಯ್ತು. ಮಮ್ಮು ಅವಳಿ ಕರೀತೆ. ಓಕೆ ಓಕೆ. ಅಪ್ಪನಿಗೆ ಪಪ್ಪು. ಆಯ್ತು. ಕಕ್ಕ ಯಾಕೆ ಕಕ್ಕ? ಅವರಿಯಲ್ಲ ಕಕ್ಕ. ನಿಲ್ಲಿ. ನೀವು ಹೋಮ್ವರ್ಕ್ ಮಾಡೋದಿಲ್ಲ ಅಂತ ಹೌದಾ? ನಂಗೆ ಅಮ್ಮ ಹೇಳಿ. ಹೋಮ್ವರ್ಕ್ ಮಾಡ್ತೀರಾ? ಇಲ್ಲ. ಯಾಕೆ? ಓ ಮೈ ಗಾಡ್, ಫ್ರೀ ಟೈಮೇ ಇಲ್ಲ. ಯಾಕೆ ಫ್ರೀ ಟೈಮ್ ಇಲ್ಲ? ಬಿಸ್ನೆಸ್ ಮ್ಯಾನ ನೀವು? ಮತ್ತೆ ಫ್ರೀ ಟೈಮ್ ಅಂದ್ರೆ ಯಾವ್ದ್ರಲ್ಲಿ? ನೀವು ಟಿವಿ ನೋಡೋದ್ರಲ್ಲಿ ಬಿಸಿಯಾ? ಅಕ್ಕ ಟಿವಿ ನೋಡ್ತಾ ಇದ್ದ. ಓ ಮತ್ತೆ ಮೊಬೈಲ್ ನೋಡ್ತಾರೆ. ಹೌದಾ? ಪಾಪ, ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ಹೋಮ್ವರ್ಕ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ? ಎಂತ ಡಿಸ್ಟರ್ಬ್ ಆಗ್ತದೆ, ಬಾರಿ ಕಷ್ಟ ಆಯ್ತಲ್ಲ. ಯಾಕೆ ಅಂತ ಕೇಳಿಲ್ವಾ ನೀವು? ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಹೇಳಿಲ್ವಾ? ಹೊಡಿಯುದು ಎಂತಕ್ಕೆ ಹೊಡಿಯುದು ನೀವು? ಅವ್ರದ್ದು ಎಂತ ಹೆಸರೆಂತ? ಅವನಿ. ಯಾಕೆ ಮತ್ತೊಮ್ಮೆ ಕೇಳಿ, ಇಲ್ಲಿ ಫುಲ್ ಕ್ಲಿಯರ್ ಮಾಡುವ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೋಮ್ವರ್ಕ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ಸೊ ಏನೆಲ್ಲ ಮಾಡ್ಬೇಕು ಈಗ? ಏನೆಲ್ಲ ಸ್ಟಾಪ್ ಮಾಡ್ಬೇಕು ಈಗ? ಅಕ್ಕ ಟಿವಿ ನೋಡ್ಬೇಕು, ಕಮ್ಮಿ ಮಾಡ್ಬೇಕು, ಮತ್ತೆ ಜೋರ್ ಮಾಡೋದು, ಇದೆಲ್ಲ ಬಿಡ್ಬೇಕಲ್ಲ ಅವರು ನೀವು ಹೋಮ್ವರ್ಕ್ ಮಾಡ್ಬೇಕಾದ್ರೆ. ಓಕೆ, ಸೊ ಅವ್ರು ಮಾಡ್ಲಿಕ್ಕಿಲ್ವಾ ಹೋಮ್ವರ್ಕ್? ನಿಮ್ದು ನಿಮ್ಮ ಅಕ್ಕ ನಿಮ್ಮ ಹೋಮ್ವರ್ಕ್ ಅವ್ರು ಮಾಡ್ಲಿಕ್ಕಿಲ್ವಾ? ಹೆಲ್ಪ್ ಮಾಡ್ಬೋದಾ? ಆಗ್ತದೆ ನೋಡಿ, ಇಷ್ಟೆಲ್ಲ ಆಗ್ತದೆ ಅಂತ ಅವರಿಗೆ ಒಂದು ಹೋಮ್ವರ್ಕ್ ಮಾಡ್ಲಿಕ್ಕೆ ಆಗಲ್ವಾ? ಖಾಲಿ ಟಿವಿ ನೋಡುದು? ಎಂತ ಖಾಲಿ ಟಿವಿ ನೋಡುದು? ಯಾವ್ದು? ಬ್ಲೇ ಮತ್ತೆ ನಿಮ್ಗೆ ಗೊತ್ತುಂಟದು? ಎಂತದ್ದು ಅದು? ಎಂತದ್ದು? ಬುಗುರಿ. ಬುಗುರಿ ಹಿಡ್ಕೊಂಡು ಆಡುದಲ್ಲ? ಅದು ಎಲ್ಲಿ ನೀವು ಟಿವಿ ಮೇಲೆ ಬಿಡ್ತೀರಾ? ಹೇಗೆ? ಮನೇಲಿ ಆಟ ಆಡುದಾ? ನೋಡ್ಲಿಕ್ಕೆ ಬಿಡುದೇ ಇಲ್ಲ. ನೀವು ಜನ ಇದ್ದಾರೆ. ಅಣ್ಣ ಹೇಗೆ ಜೋರಿದ್ದಾರ? ಹೊಡಿತಾರೆ ನಿಮ್ಗೆ?
ನಾನು ಮತ್ತೆ ಅಣ್ಣ ಫೈಟಿಂಗ್ ಮಾಡೋದಲ್ವಾ ಡೈಲಿ? ಹೊಡಿತಾರಾ? ತೊಲೆಗೆಲ್ಲ? ನೀವು ಯಾವಾಗ ಏನ್ ಮಾಡ್ತೀರಾ ತಲೆಗೆಲ್ಲ ಹೊಡಿವಾಗ? ಚೈನ್ ಸಿಸ್ಟಮ್ ತರ ಅಲ್ವಾ? ಅಮ್ಮ ಅಪ್ಪನಿಗೆ, ಅಪ್ಪ ಅಜ್ಜನಿಗೆ, ಅಜ್ಜ ಅಜ್ಜಿಗೆ ಅಲ್ವಾ? ಹಾಗೆ ಎಲ್ರು ಫುಲ್ ಸೇಫ್ ಮಾಡ್ತಾರೆ ನಿಮ್ಮನ್ನ ಅಲ್ವಾ? ಕರೆಕ್ಟ್. ಓಕೆ, ಇವ್ರ ಹತ್ರ ಮಾತಾಡೋ ಮಾರ ಅಲ್ಲ? ಓಕೆ, ನಿಮ್ದು ನಗು ಮತ್ತೊಮ್ಮೆ ಅಷ್ಟೇ. ಡೀಸೆಲ್ ಖಾಲಿ ಆಗಿದೆ ಅಲ್ಲ, ಜನರೇಟರ್ ಇದು ಅಲ್ಲ? ಕರೆಕ್ಟ್ ಅಲ್ಲ? ಓಕೆ, ಸೊ ನೀವು ಹೋಮ್ವರ್ಕ್ ಮಾಡ್ತೀರಂತೆ ಅಲ್ವಾ? ಹೋಮ್ವರ್ಕ್ ಮಾಡ್ತೀರಾ? ಹೋಮ್ವರ್ಕ್ ಮಾಡುದಿಲ್ಲ ನೀವು? ಯಾಕೆ? ಅಕ್ಕ ಟೈಮ್ ಕೊಡುದಿಲ್ಲ. ಅವ್ರದ್ದು ಅಕ್ಕ ಟೈಮ್ ಕೊಡುದಿಲ್ಲ, ಇವ್ರದ್ದು ಅಕ್ಕ ಟೈಮ್ ಕೊಡುದಿಲ್ಲ. ಯಾಕೆ? ಏನಾಯ್ತು? ಅವಳದೆಲ್ಲ ಹೇಳ್ಕೊಂಡಿರ್ತಾಳೆ. ನಂಗೆ ಹೇಳಲಿಕ್ಕೆ ನಂಗೆ ಕೆಲವೊಂದೆಲ್ಲ ಬರುದಿಲ್ಲ ಪದ, ಅದನ್ನು ಹೇಳಿ ಸಿಕ್ಕಿ ನೀವು ಹೇಳ್ಬೇಕು. ಇವ್ರೆ ಎಂತ ಹೆಸರೆಂತ ಅವ್ರದ್ದು? ಗ್ರೀಷ್ಮಾ. ನೀವು ಹೇಳ್ಬೇಕಿತ್ತು ಇವರಿಗೆ ಒಂದು ಪದ ಕೇಳೋ. ಎಂತ ಯಾವ ಪದ ಎಲ್ಲ ಬರುದಿಲ್ಲ ನಿಮ್ಗೆ? ಸೊ ಈಗ ಮೊನ್ನೆ ಸ್ಕೂಲ್ ಡ್ಯಾನ್ಸ್ ಎಲ್ಲ ಮಾಡಿದ್ರಂತೆ. ಯಾವ್ದದು? ಯಾವ್ದು ಯಾವ್ದು ಅದು? ಯಾವ್ದು ಸ್ಕೂಲ್ ನಲ್ಲಿ ಡ್ಯಾನ್ಸ್ ಮಾಡಿದ್ರಲ್ಲ? ಹೌದು. ಗೋಧಿ ಅಮ್ಮ ಗೋಧಿ ಅಪ್ಪ, ಗೋಧಿ ಅಮ್ಮ ಗೋಧಿ ಅಪ್ಪ ಅಲ್ಲ ಅವರದ್ದು? ನಿಮ್ದು ಗೋಧಿ ಅಪ್ಪ. ಓಕೆ ಓಕೆ, ಸ್ಟಾರ್ಟಿಂಗ್ ಸ್ಟೆಪ್ ಎಲ್ಲ ನೀವು ನೋಡಿ ಆಗಿದೆ. ಹೇಗೆ ಸ್ಟೆಪ್ ಸ್ಟಾರ್ಟಿಂಗ್? ಓಕೆ, ಒಮ್ಮೆ ಮಾಡಿ ಅದು ಮಾಡಿ ನೀವು ಅದನ್ನ ಆತರ ರೆಡಿ. ಒಟ್ಟಿಗೆ ಮಾಡ್ಬೇಕು. ನೀವು ಕೂಡ ಮಾಡಿ ಅಲ್ಲ? ಏನಾಗಲ್ಲ, ನೀವು ಮಾಡಿ, ನಾವಿದ್ದೇವೆ. ನಾನು ಕೂಡ ಎಂತ ಮಾಡು, ನೋ ಪ್ರಾಬ್ಲಮ್. ರೆಡಿ 1 2 3 ಸ್ಟಾರ್ಟ್. ಅಲ್ಲ, ಇದು ಅಜ್ಜಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಏನ್ ಮಾಡಿ ಕೊಡ್ತಾರೆ ನಿಮ್ಗೆ ನೀವು ಅಜ್ಜಿ ಮನೆ ಹೋದ್ರೆ? ನೀವು ಅಲ್ಲಿ ಹೋಗಿ ನಗುದ್ ಮಾತ್ರ ನಾ ದೇವರು ಶುರು ಮಾಡಿದ್ರಿ ಮಾರ. ಎಂತ ಮಾಡಿ ಕೊಡ್ತಾರ ಅವರು? ಜೋರ ಪಾಪನವರು ಅಜ್ಜಿ? ಯಾಕೆ 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 ಕೆಲವು ಸತಿ ಜೋರ್ ಕೆಲವು ಸತಿ ಪಾಪ? ನೀವೇನ್ ಮಾಡ್ತೀರಾ ಅವಾಗ? ಕೀಟ್ಲೆ ಮಾಡ್ತೀರಾ ನೀವು? ಸೊ ಹಾಗಾಗಿ ಸ್ವಲ್ಪ ಕೆಲವು ಸತಿ ಜೋರು ಕೆಲವು ಸತಿ ಪಾಪ ಅಲ್ವಾ? ನೀವು ಟಿವಿಯಲ್ಲಿ ಏನೆಲ್ಲ ನೋಡ್ತೀರಾ? ಇದು ಕಾರ್ಟೂನ್ಸ್ ಎಲ್ಲ ನೋಡ್ತೀರಾ? ಯಾವ್ದೆಲ್ಲ ನೋಡ್ತೀರಾ? ಯಾವ್ದು? ಬಂಗಡ ಬಂಗಡ ಮತ್ತೆ ಶಿವ ಮತ್ತೆ ಯಾವ್ದು ಯಾವ್ದು? ಮತ್ತೆ ನೆಕ್ಸ್ಟ್ ಆನಿ ಬಾನಿ ಮತ್ತೆ ಕಿಲಾಡಿ ಪುಟಾಣಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಓಕೆ, ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಾನ್ಸರ್ಡ್ ಬೈ ಬಿ ಬಜಾರ್. ಅಂಡ್ ಇವ್ರು ಏನೋ ಒಂದು ಮಾತಾಡ್ತಿದ್ರು, ಏನೋ ಅಂತ ಗೊತ್ತಿಲ್ಲ ಏನದು. ಸೊ ಯಾವುದು ಫೇವ್ರೆಟ್ ಫುಡ್ ನಿಮ್ಗೆ? ಬೆಳಿಗ್ಗೆ ಏನ್ ಮಾಡ್ತಾರಮ್ಮ ಡೈಲಿ? ದೋಸೆಯ? ಮಸಾಲೆ ದೋಸೆ ಮತ್ತೆ ಆಲೂ ಪರೋಟ. ಹೌದಾ? ನಿಮ್ಗೆ ಅದು ತುಂಬಾ ಇಷ್ಟ ನಿಮ್ಗೆ? ಆಲೂ ಪರೋಟ ಅಂದ್ರೆ ಒಂದು 5-6 ತಿಂತೀರಿ ನೀವು? ದಿನ ಅಲ್ಲ, ಬೇರೆ 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 ಬೇರೆ. ಅಂದ್ರೆ ಇವತ್ತೇನ್ ಮಾಡಿದ್ದಾರೆ? ಇಡ್ಲಿ. ಇಡ್ಲಿ? ನಿಮ್ದದು ಇಡ್ಲಿ? ಇಡ್ಲಿ ಅಲ್ಲ, ಇಡ್ಲಿಯಲ್ಲಿ ಎಂತದ್ದು ಸ್ಟಕ್ ಆಗೋದು ನಿಮ್ಗೆ? ಇಡ್ಲಿ 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 ಹೇಳಿ. ಇಡ್ಲಿ ಅಗ್ಲಿ. ಇದು ಓಕೆ, ಇದು ಅಗ್ಲಿ ಆಗ್ತದೆ ಮತ್ತೆ ಪಗ್ಲಿ ಆಗ್ತದೆ ಅಲ್ವಾ? ಓಕೆ, ಇರ್ಲಿ. ಅವ್ರಿಗೆ ಯಾವ್ದು ಫೇವ್ರೇಟ್ ನಿಮ್ಗೆ ಗೊತ್ತುಂಟಾ? ತಿಂಡಿ ಯಾವ್ದು?
ಗೊತ್ತಿಲ್ಲ. ಇಡ್ಲಿ ಮತ್ತೆ ಸಾಂಬಾರ್. ಇಡ್ಲಿ ಮತ್ತೆ ಸಾಂಬಾರು, ಚಟ್ನಿ ಮತ್ತೆ ಸಾಂಬಾರು ಇಲ್ಲ. ಇಲ್ಲ. ಓಕೆ, ಇಡ್ಲಿ ಮತ್ತೆ ಬೇರೆ ಬಿಟ್ಟು ಬೇರೆ ಯಾವುದು? ದೋಸೆ. ದೋಸೆ. ಓಕೆ, ದೋಸೆ ಬಿಟ್ಟು ಅಂಬಡೆ, ಗೋಲಿ ಬಜೆ, ಪುಲಾವ್, ಪರೋಟ, ಇಡ್ಲಿ. ಇಡ್ಲಿ ಉಂಟು. ಓಕೆ, ನಿಮ್ಗೆ ಯಾವ್ದು ಗಟ್ಟಿ ಹೇಳಿ. ಪೂರಿ. ಓಕೆ, ಪೂರಿ ಆದ್ಮೇಲೆ ಹೌದಾ? ಓಕೆ, ಸೊ ಪೂರಿ ಏನ್ ತಿಂತೀರ ಅದ್ರಲ್ಲಿ? ಅಂದ್ರೆ ಅದ್ರ ಜೊತೆಗೆ ಬಾಜಿಯಾ? ಪೂರಿ ಜೊತೆ ಬೀಟ್ರೂಟ್ ಪಲ್ಯ. ಯಾವಾಗ್ಲೂ ಬೀಟ್ರೂಟ್ ಪಲ್ಯ ಅಂತಲ್ಲ ಪೂರಿ ಮಾಡುವಾಗ. ಓಕೆ ಓಕೆ, ಬೀಟ್ರೂಟ್ ಪಲ್ಯ ಯಾಕೆ ಮಾಡುದಂತೆ ಕೇಳಿ ಅಮ್ಮನ ಹತ್ರ. ಅದೇ ಬೀಟ್ರೂಟ್ ಪಲ್ಯವಾ? ಮತ್ತೆ ಇವತ್ತು ಬೆಳಿಗ್ಗೆ ಎಂತ ತಿಂದ್ರಿ? ದೋಸೆ. ಓಕೆ, ಸೊ ಫೇವ್ರೆಟ್ ಫ್ರೂಟ್ಸ್ ಯಾವ್ದ್ರಿ ನಿಮ್ದು? ಆಪಲ್, ಮ್ಯಾಂಗೋ, ಬನಾನಾ. ಆಪಲ್, ಮ್ಯಾಂಗೋ, ಬನಾನಾ ಅಲ್ವಾ? ಓಕೆ, ನಿಮ್ಗೆ? ಆಪಲ್ ಮತ್ತೆ ಮ್ಯಾಂಗೋ. ಬನಾನಾ ಯಾಕೆ ಇಲ್ಲ? ನಂಗೆ ಬನಾನಾ ಇಷ್ಟ ಆಗುದಿಲ್ಲ. ಓಕೆ, ನಿಮ್ಗೆ? ಜಾಮೂನ್ ಫ್ರೂಟ್ ಮತ್ತೆ ಆಪಲ್. ಜಾಮೂನ್ ಫ್ರೂಟ್ ಮತ್ತೆ ಆಪಲ್ ನಾ? ಮತ್ತೆ ಇದು ಜಾಮೂನ್ ಫ್ರೂಟ್ ಮತ್ತೆ ಆಪಲ್. ಓಕೆ, ನಿಮ್ಗೆ ಯಾವ್ದು ಇಷ್ಟ? ಆಪಲ್, ಮ್ಯಾಂಗೋ. ಜಾಕ್ ಫ್ರೂಟ್. ಜಾಕ್ ಫ್ರೂಟ್. ಓಕೆ, ಮತ್ತೆ ಬೇರೆ? ಅಷ್ಟೇ. ತೆಂಗಿನಕಾಯಿ ಇಲ್ಲ. ಓಕೆ, ಸೊ ಗ್ರೇಟ್. ಅಂಡ್ ಈ ಫೇವ್ರೆಟ್ ಬರ್ಡ್ ಯಾವ್ದು ನಿಮ್ದು? ಪಿಕಾಕ್. ಅದು ಹೇಗೆ ಕೂಗ್ತದೆ? ಮಾಡ್ಬೇಕು ನೀವು. ಫೇವ್ರೆಟ್ ಪಿಕಾಕ್ ಅಂತ ಹೇಳ್ತಿದ್ರೆ ನೀವು ಸೌಂಡ್ ಮಾಡ್ಲೇಬೇಕು. ಈಗ ಹೇಳಿ, ಪಿಕಾಕ್ ಹೇಗೆ ಸೌಂಡ್ ಮಾಡ್ತದೆ? ಓಕೆ, ನಾನು ಇವ್ರ ಹತ್ರ ಕೇಳ್ತೇನೆ. ಓಕೆ, ಅದಾದ್ಮೇಲೆ ಮತ್ತೆ ನಾನು ಇಲ್ಲಿ ಬರ್ತೇನೆ. ನೀವು ಸ್ವಲ್ಪ ರೆಡಿ ಮಾಡಿ. ಪಿಕಾಕ್ ಯಾವ ತರ ಕೂಗ್ತದೆ ಸ್ವಲ್ಪ ನೆನಪು ಮಾಡಿ. ಓಕೆ, ಮೊನ್ನೆ ಅಷ್ಟೇ ನೀವು 2 ದಿನ ಮುಂಚೆ ನೀವು ಒಂದು ಪಿಕಾಕ್ ನೋಡಿದ್ರಲ್ಲ. ಕರೆಕ್ಟ್. ನೀವು ಯಾವುದು ಬರ್ಡ್ ಇಷ್ಟ ನಿಮ್ಗೆ? ಕರೋ. ಹೇಗೆ ಕೂಗ್ತದೆ? ಕ್ಯಾ ಅಲ್ಲ ಅದು ಕೂಗುದು. ಓಕೆ, ಮನೇಲಿ ಬೆಕ್ಕಿದ್ಯಾ? ಇಲ್ಲ. ನಾಯಿ ಇದೆ? ನಾಯಿ ನಮ್ಮನ್ನ ನಟ್ಟಿಸ್ಕೊಂಡ್ ಬರ್ತಾರೆ. ಮನೆ ನಾಯಿ ಅಲ್ಲ, ಬೇರೆ ನಾಯಿ. ಅಯ್ಯೋ, ನೀವು ಯಾಕೆ ಹೋಗುದು ಯಾಕೆ ಹೊರಗೆ? ಆಟ ಆಡ್ಬೇಕು. ಅವಾಗ ಎಂತ ಮಾಡ್ತದೆ ಅದು? ಅಟ್ಟಿಸ್ಕೊಂಡ್ ಬರುದು ಯಾಕೆ? ಮತ್ತೆ ಮಾಡುದಿಲ್ಲ. ನಾವು ಬರುವಾಗ ಓಡಿ ಹೋಗ್ತದೆ ಅದು. ಓ, ನಿಮ್ಮನ್ನ ನೋಡಿ ಇವರು ಕಲ್ಲು ಬಿಸಾಡ್ತಾರ. ಮತ್ತೆ ಅದೇ ಅಲ್ಲೇ ಪ್ರಾಬ್ಲಮ್ ಇರುದು. ಇಲ್ಲಿ ಕಲ್ಲು ಬಿಸಾಡಿ ಪಾಪ ಇವರು ಓಡ್ಕೊಂಡು ಹೋಗ್ಬೇಕು. ಎಷ್ಟಿಕಂತಿದ್ದಾಳೆ ಅವಳು. ಹೀಗೆ ಕಾಲ್ ತಕೊಂಡು ಹೀಗೆ ಮಾಡ್ತಾಳೆ. ಆವಾಗ ನಿಮ್ಮನ್ನ ಅಟ್ಟಿಸ್ಕೊಂಡ್ ಬರುದು. ನಾನು ಒಂದ್ ದಿವಸ ಅಜ್ಜಿ ವಾಕಿಂಗ್ ಹೋಗ್ತಿದ್ರು. ನೀರ್ ಬಾಟ್ಲಿ ಬೇಕಿತ್ತು. ನಾನ್ ಮನೆಗೆ ಹೋಗಿ ನೀರ್ ಬಾಟ್ಲಿ ತಕೊಂಡ್ ಬರುವಾಗ ಸೈಕಲ್ ಅಜ್ಜ ತಕೊಂಡ್ ಮುಂದೆ ಹೋಗಿದ್ದಾರೆ ಸ್ವಲ್ಪ. ಆಗ ನಾಯಿ ಅಟ್ಟಿಸ್ಕೊಂಡ್ ಬಂದಿದ್ವಿ. ವೈಟ್ ಮತ್ತೆ ಕಪ್ಪು. ಎಂತ ಮಾಡಿದ್ ಮತ್ತೆ ಲಾಸ್ಟಿಗೆ? ಮತ್ತೆ ನಾನು ಸೀದಾ ಓಡಿ ಅಮ್ಮನ ಬಾಗಿಲ್ ತೆಗ್ದಿತ್ತು. ಅಮ್ಮನ ಬ್ಯಾಗ್ ಒಳಗೆ ಕುತ್ಕೊಂಡ್ರ? ಬಾಗಿಲ್ ತೆಗ್ದಿತ್ತು. ಹೋಗದೆ ಹೋಗಿ ಅಮ್ಮನಿಗೆ ಹೇಳ್ದೆ. ಅಮ್ಮ ಬಂದು ಓಡಿಸಿದ್ರು. ಮತ್ತೆ ಹೋದೆ. ಹೌದಾ? ಅದೆಂತ ನಾಯಿದ ಹೆಸರು ಅಂತ ಗೊತ್ತುಂಟು ನಿಮಗೆ? ಇಲ್ಲ. ನೀವು ನೆಕ್ಸ್ಟ್ ಟೈಮ್ ಆತರ ಏನಾದ್ರು ಆದ್ರೆ ಟಾಮೆ ಹೇಳಿ. ಹೇಗೆ? ಟಾಮಿ. ಕ್ಯಾಟ್ ಇದೆಯಾ ಮನೇಲಿ? ಕ್ಯಾಟ್ ಇದೆ ಅಜ್ಜಿ ಮನೆಯಲ್ಲಿ. ಓಕೆ, ಏನ್ ಹೆಸರು ಕ್ಯಾಟ್ ಇದು? ಸುರೇಶ್. ಹೌದಾ? ಮತ್ತೆ 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 ಓ, ಕ್ಯಾಟ್ ಹೆಸರು ಕಾರ್ತಿಕ. ಓ, ಪಾಪ ಅಲ್ಲ ಕಾರ್ತಿಕ ಬೆಕ್ಕು. ನಾಯಿ ಉಂಟಾ? ಕಾರ್ತಿಕ್ ಅಲ್ಲ, ಈಗ ಚೇಂಜ್ ಮಾಡ್ತಾರೆ. ಅಂದ್ರೆ ನಾಯಿದು ಕೇಳಿದ್ದಲ್ಲ. ಓಕೆ, ನಾಯಿದ ಹೆಸರು ಎಂತ? ನಾಯಿ ಉಂಟಾ? ಬಿಂಗೋ. ಪಿಕಾಕ್ ಹೇಗೆ ಸೌಂಡ್ ಮಾಡ್ತದೆ ಹೇಳಿ? ಎಲಿಫೆಂಟ್ ಇಷ್ಟ ನಿಮ್ಗೆ? ಓಕೆ, ಬಂದೆ. ಯಾವ್ದು ಪಿಕಾಕ್ ಹೇಗೆ ಮಾಡ್ತದೆ? ಅಯ್ಯೋ ಪಾಕೋ ದೇವಾ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಸಿವಾಗಿದೆ ಅಂತ ಅಲ್ಲ. ಮತ್ತೆ ಗಟ್ಟಿಯಲ್ಲಿ ಹೇಳಿ ಹೇಳಿ. ಓ ದೇವ ಆಯ್ತು ಅಂತಲ್ವಾ? ಓಕೆ, ನಗಡ್ತದೆ ನಿಮ್ ತರ? ಇಲ್ಲ. ಓಕೆ, ಗ್ರೇಟ್. ನಿಮ್ಗೆ ಯಾವ್ದು ಎಲಿಫೆಂಟಾ? ಎಲಿಫೆಂಟ್ ಹೇಗೆ ಮಾಡ್ತದೆ?
ಯಾವ್ದು 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 ಹೇಗೆ ಹೇಗೆ ಹೌದಾ ನಿಮ್ದು ಎಲಿಫೆಂಟ್ ನೋಡು ಸೈಲೆಂಟ್ ಎಲಿಫೆಂಟ್ ಮಾರೆ ಎಂತದು ಸೈಲೆಂಟ್ ಎಲಿಫೆಂಟ್ ಅದು ಸೌಂಡ್ ಮಾಡಿ ಹೇಗೆ ಎಲಿಫೆಂಟ್ ಹೇಗೆ ಮಾಡ್ತದೆ ಓ ಇದು ಸ್ವಲ್ಪ ಚೇಂಜಸ್ ಉಂಟು ಮಾರೆ ಇದು ಊರಿದ್ದ ಅಂತ ನಿಮ್ದು ಕಾಡಿತ್ತು ಓಕೆ ಬೆಕ್ಕ ಹೇಗೆ ಮಾಡ್ತದೆ ನಾಯಿ ಇದು ಅದೇ ಟಾಮಿ ಅಲ್ಲ ಗೊತ್ತಾಯ್ತು ನಂಗೆ ಓಕೆ ಬೆಕ್ಕ ಆಯ್ತು ನಾಯಿ ಆಯ್ತು ಕಾಗೆ ಪ್ಯಾರೆಟ್ ಗೊತ್ತಿಲ್ಲ ಮಾಡಿ ಒಂದು ಸೌಂಡ್ ಯಾವ್ದಾದ್ರು ಒಂದು ಪಾಸ್ ಆಗ್ತದೆ ಅದೇ ಪ್ಯಾರೆಟ್ ಕೂಡ ಕಾಕ ಕಾಕಿ ಕೂಡ ಕಾಕ ಅಲ್ವಾ ಓಕೆ ಸೊ ಓಕೆ ಈ ನಿಮ್ದು ಎಲಿಫೆಂಟ್ ನೋಡುವ ಹೇಗೆ ಯಾವ್ದು ಯಾವ್ದು ಇದು 2 ಸೊಂಡ್ಲಿ ಉಂಟು ಅಂತ ಮಾರೆ ಯಾವ್ದು ಹೇಗೆ ಮಾಡ್ತದೆ ನಿಮ್ದು ಪಿಕಾಕ್ ಅದೇ ಎಲಿಫೆಂಟು ಅದೇ ನಾಯಿ ಕೂಡ ಹೇಗೆ ನಾಯಿ ಪಾಪ ಜೀ ಪಾಪ ಮಾರೆ ನಿಮ್ದು ಎಲಿಫೆಂಟ್ ಪಾಪ ನಾಯಿ ಬೆಕ್ಕು ಹೇಗೆ ಹಸಿವಾಗ್ತದಲ್ಲ ಅದಕ್ಕೆ ಇದಕ್ಕೆ ಬೆಕ್ಕುಗೆಲ್ಲ ಅವು ಹೇಗೆ ಮಾಡ್ತಾರೆ 4 ಸತಿ ಜಾಸ್ತಿ ಅಲ್ವಾ ನಿಮ್ದೆಂತ ಹೆಸರು ಅಂತ ನಂಗೆ ನೆನಪು ಹೋಗುದು ನಿಮ್ದು ಅದ್ವಿತ ಅಲ್ವಾ ಓಕೆ ಓಕೆ ಇದು ಹೇರ್ ಸ್ಟೈಲ್ ಎಲ್ಲ ಯಾರು ಮಾಡಿದ್ದು ಅಮ್ಮ ಮಾಡಿದ್ದು ಓಕೆ ಸೊ ಅಮ್ಮ ಹೇರ್ ಸ್ಟೈಲ್ ಎಲ್ಲ ಮಾಡ್ತಾರೆ ಆಯ್ತಾ ರೆಡಿ 1 2 3 ಸ್ಟಾರ್ಟ್ ಹೇಗೆ ಫಸ್ಟ್ ಗಟ್ಟಿ 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 ಬೇಕು ನಿಮ್ದು ಈ ಪದ್ಯ ಗಟ್ಟಿ ಬೇಕು ರೆಡಿ 1 2 3 ಸ್ಟಾರ್ಟ್ ಸೊ ನಿಮ್ದು ಏನಾದ್ರು ಗೋಧಿ ಮೈದಾ ಏನಾದ್ರು ಉಂಟಾ ಖಾಲಿ ಆಗಿದಾ ಮೈದಾ ಹೌದಾ ಸ್ವಲ್ಪ 1/4 kg ತಗೊಂಡೋಗಿ ಅಂಗಡಿಯಲ್ಲಿ ಆಯ್ತಾ ಯಾವ್ದು ಈಗ ನೀವು ಒಂದು ಸಾಂಗ್ ಹೇಳ್ಬೇಕು ನಂಗೆ ಓಕೆ ರೆಡಿ 1 2 3 ಸ್ಟಾರ್ಟ್ ನವಮಾಸ ಹೊತ್ತು ನನ್ನನ್ನು ಹೆತ್ತು ಸರುಹಿದ ತಾಯಿಗೆ ವಂದನೆ ಮೈ ಮುರಿದು ದುಡಿದು ನನ್ನನ್ನು ಸಲಹಿದ ತಂದೆಗೆ ವಂದನೆ ಕ್ಲಾಪ್ಸ್ ಕೊಡಿ ಇವರಿಗೆ ಕ್ಲಾಪ್ಸ್ ಕೊಡ್ಬೇಕು ಯಾಕಂತ ಇವರು ಒಂದು ಪೋಯಮ್ ಹೇಳಿದ್ರು ಅಲ್ಲಿ ಅರ್ಧ ಸ್ವಲ್ಪ ಸ್ಟಕ್ ಇದ್ರಲ್ವಾ ಓಕೆ ಮತ್ತೆ ನಾನು ಮತ್ತೊಂದ್ಸತಿ ಕೇಳ್ತೇನೆ ಅವಾಗ ಹೇಳ್ಬೇಕು ಆಯ್ತಾ ಓಕೆ ಇವ್ರಿಗೆ ಯಾವ್ದು ಗೊತ್ತು ಸಾಂಗ್ ಯಾವ ಸಾಂಗ್ ಬಾನದಾರಿಯಲ್ಲಿ ಸೂರ್ಯನಾ ಓಕೆ ಓಕೆ ಸೂರ್ಯ ಸಿಗ್ತಾರೆ ನಿಮ್ಗೆ ನಂಗೆ ಪ್ರಕಾಶ ಸಿಗ್ತಾರೆ ಓಕೆ ರೆಡಿಯಾ ರೆಡಿ 1 2 3 ಸ್ಟಾರ್ಟ್ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಎಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನೀನಾಡೋ ಮಾತೆಲ್ಲ ಚೇನಿನಂತೆ ನಗುವಾಗ ಮಗುವೊಂದು ಸಕ್ಕರಂತೆ ಅಷ್ಟೇ ಅಜ್ಜಿ ಸೂಪರ್ 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 ಯಾರಿಗೆ ನಿಮ್ಗೆ ಗೊತ್ತುಂಟಲ್ಲ ನಿಮ್ಗೆ ಯಾರು ಕಲ್ಸಿದ್ದು ನಂಗೊಂದು ಕಲ್ಸಿ ಆಯ್ತಾ ಓಕೆ ಕಥೆಯಾ ಈಗ ಕಥೆಗಿಂತ ಮುಂಚೆ ನಮ್ಗೊಂದು ಸಾಂಗ್ ಹೇಳ್ಬೇಕು ಈಗ ಯಾವ್ದಾದ್ರು ಎಂತ ಹೇಳಿದಾಗ ಧಡ್ಕನ್ One more time. Na 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 1 2 3 4 दिल धड़का है हे सिटी बजा है दिल धड़का है सिटी बजा है बीच सड़क में हैला मेरा गाड़ी उधर के दिशा है ओ लड़की आ आ आ आ आ ओ लड़की आ आ आ आ आ ओ लड़की आंख मारे लड़की आंख मारे ಓಕೆ ಸೂಪರ್ ಇವ್ರಿಗೆ ಒಂದು ಕ್ಲಾಪ್ಸ್ ಕೊಡಿ ಅಲ್ವಾ ಸೂಪರ್ ಆಗಿ ಮಾಡಿದ ತಂದ್ರು ಇದು ಚೇರ್ ಬ್ಯಾಡ್ ಇತ್ತಲ್ವಾ ಚೇರ್ ಬ್ಯಾಡ್ ಇತ್ತಲ್ಲ ಇದು ಅಲ್ವಾ ಓಕೆ ಈಗ ನೀವು ಸ್ಟೋರಿ ಹೇಳ್ಬೇಕು ನಮ್ಗೆ ಆಯ್ತಾ ಯಾವ ಸ್ಟೋರಿ ಅಂತ ಗೊತ್ತಿಲ್ಲ ಸ್ಟೋರಿ ಹೇಳ್ತಾರೆ ಇವರು ರೆಡಿ 1 2 3 ಸ್ಟಾರ್ಟ್
ಎಂ ಒಂದು ಮನುಷ್ಯ ಇದ್ದ, ಎಂ ಅಂತ. ವಿ ಒಂದು ಡಾಕ್ಟರ್ ಇದ್ದ, ದೇವ. ಝೀರೋ ಓ ಝೀರೋ ಮನುಷ್ಯಕ್ಕೆ ಝೀರೋ ಅಂತ ಒಂದು ಹುಡುಗ ಇದ್ದ. ಓಕೆ ಓಕೆ. ಅವನಿಗೆ ಹುಷಾರಿರ್ಲಿಲ್ಲ. ಅವನು ಡಾಕ್ಟರ್ ಹತ್ರ ಹೋದ, ವಿ ಅಂತ ಡಾಕ್ಟರ್. ಅವನಿಗೆ 4 ಗೋಳಿಗೆ ಬಿಟ್ರು. 4 ಗೂಳಿಗೆ. ಓಕೆ ಓಕೆ. 4 ಗೋಳಿ ಬಿಟ್ರು ಅಂತ ನೆನ್ಸ್ಕೊಡೆ ನಾನು. ಮಾತ್ರೆ, ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್. ಓಕೆ. ಒಂದು ಗೋಳಿಗೆ ಕೊಟ್ರು. ತಗೊಂಡು ಹೋದ, ತಿಂದ ಒಂದು. ಓಕೆ. ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟ ಟೈಮ್. ಮತ್ತೆ ಇನ್ನೊಂದ್ಸಲಿ ಮಲಗ್ಮೇಲೆ ಎಂತ ಸಹ ಆಗಿಲ್ಲ. ಇನ್ನೊಂದ್ಸಲಿ ಡಾಕ್ಟರ್ ಹತ್ರ ಹೋದ. ಓಕೆ. ಮತ್ತೆ ಇನ್ನೊಂದ್ಸಲಿ 4 ಗೋಳಿ ಕೊಟ್ರು. ಓಹೋ, ಇನ್ನು 4 ಗೋಳಿ. ಓ ದೇವ. ಮತ್ತೆ ಅವ್ನು ತಿಂದ ಮನೆಗೆ ಹೋಗಿ. ಮತ್ತೆ ಸ್ವಲ್ಪ ಹೊತ್ತು ತಿಂದ. ರೈಟ್ ಆಯ್ತು. ರೈಟ್ ಆಯ್ತಾ? ಇದು ನೀವು ಫಸ್ಟ್ ಮತ್ತೊಮ್ಮೆ ಹೇಳ್ತೀರಾ ನಂಗೆ? Farmer and the golden duck. A farmer had many ducks in his house. One of the ducks could lay a golden egg every day. He sold a golden egg and became very rich. One day he thought that there would be more golden eggs in the stomach of the duck. If he cut the stomach, he would take all the golden eggs and become very rich. He took a knife and cut the duck. He found only one golden egg and felt very sad. Moral of the story is greedy has to heavy lost. ಅರ್ಥ ಆಯ್ತಮ್ಮ? ಟಾಪ್ ಆಗಿದೆ ಇವ್ರದ್ದು. ಓಕೆ, ಇದು ಯಾರು ಸ್ಕೂಲಲ್ಲಿ ಕಲಿಸಿದ್ದ? ಈಗ ಅದು ಡಕ್ ಯಾಕೆ ಅಲ್ಲ, ಸುಮ್ಮನೆ ಅಲ್ಲ ಅವರು ತುಂಬಾ ಗೋಲ್ಡನ್ ಎಗ್ ಇದೆ ಅಂತ ಕಟ್ ಮಾಡಿದ್ದು ಡಕ್ಕನ್ನ, ಸುಮ್ಮನೆ ಅಲ್ಲ. ತುಂಬಾ ಅದಾಗ ತುಂಬಾ ಗೋಲಿಗೆ ಅಂತ ಹೆಸರು. ಆದ್ರೆ ಕಟ್ ಮಾಡೋದು ಒಂದೇ. ಈಗ ಅದು ಗೋಲಿಗೆ ಹೌದೌದು, ಅದೊಂದು ಹೇಳಿ, ಅದೊಂದು ನಂಗೆ ಹೇಳಿ. ಎಂ ಎಂ ಎಂ. ಓಕೆ, ರೆಡಿ? ಇದೊಂದು ಸ್ಟೋರಿ ನೋಡಿ. ಎಂ ಒಂದು ಮನುಷ್ಯ ಇದ್ದ. ವಿ ಒಂದು ಡಾಕ್ಟರ್ ಇದ್ದ. ಓಕೆ, ಎಂ ಅಂತ ಒಂದು ಮನುಷ್ಯ ಇದ್ದ, ವಿ ಅಂತ ಒಂದು ಡಾಕ್ಟರ್ ಇದ್ದ. ಓಕೆ. ಮತ್ತೆ ಒಂದು ರೌಂಡ್ ಅಂತ ಇತ್ತು. ರೌಂಡ್ ಅಂತ ಒಂದು ಇತ್ತು. ಅವನಿಗೆ ಹುಷಾರೇ ಇರ್ಲಿಲ್ಲ. ಅವನಿಗೆ ಹುಷಾರು, ರೌಂಡ್ ಮನುಷ್ಯನಿಗ. ಓಕೆ, ಅವನಿಗೆ ಹುಷಾರೇ ಇರ್ಲಿಲ್ಲ. ಅವನು ಡಾಕ್ಟರ್ ಹತ್ರ ಹೋದ, ಡಾಕ್ಟರ್ ಹತ್ರ. ಅವನಿಗೆ 4 ಗೋಳಿ ಕೊಟ್ರು. 4 ಗೋಳಿ ಕೊಟ್ರು. ಅಲ್ಲ, ಮಾತ್ರೆ. ಮತ್ತೆ ಅವನಿಗೆ ಹೋಗಿ ತಿಂದ. ಲಾಂಗ್ ಟೈಮ್ ತಗೊಂಡ. ಸಾಯ್ಲಿಲ್ಲ. ಲಾಂಗ್ ಟೈಮ್ ತಗೊಂಡ್ರಂತೆ. ಎಂತ ಗೊತ್ತುಂಟಾ? ಕರೆಕ್ಟ್ ಕರೆಕ್ಟ್. ಕರೆಕ್ಟ್ ಕರೆಕ್ಟ್. ಗೋಳಿಗೆ 4ರಲ್ಲಿ ಬಿಟ್ಟಿದ್ದಾರೆ, ನೀವೀಗ 6 ಬಿಟ್ಟಿದ್ದೀರಾ ಗೋಳಿ. ಈಗ ನೀವು ಸ್ಟಾರ್ಟ್ ಮಾಡಿ. ಎಂ ಎಂ ಅಂತ ಇದ್ರು. ಒಂದೇ ಒಂದು ಕಣ್ಣಿತ್ತು. ಇದು ನೀವು ಹೇಳಲೇ ಇಲ್ಲ ಮಾರ್ರೆ. ಅಂಕಲ್ ಇಲ್ಲ, ಅಂಕಲ್ ಇಲ್ಲ, ಒಂದು ಕಣ್ಣಿತ್ತ. ವಿ ಅಂತ ಡಾಕ್ಟರ್ ಇದ್ರು. ಎಂ ಅಂತ ಇದ್ದಂಗೆ ಅವನಿಗೆ ಜ್ವರ ಬಂದಿತ್ತು. ಅದಕ್ಕೆ ಡಾಕ್ಟರ್ ಹತ್ರ ಹೋದ. ಡಾಕ್ಟರ್ 44 ಗುಳಿಗೆ ಕೊಟ್ರು. 44 ಗುಳಿಗೆ. ಹಲೋ, ಗುಳಿಗೆ ಕೊಟ್ರ. ತಿಂದ. ಡ್ಯಾಶ್ ಬಿಟ್ಟ. ಯಾವ್ದು ಬಿಟ್ಟ? ಸ್ವಲ್ಪ ಗ್ಯಾಪ್ ಬಿಟ್ಟ. ಆಯ್ತು. ಆಮೇಲೆ ಹೋಗ್ಲಿಲ್ಲ ಅಂತೆ, ಮತ್ತೆ ಹೋದ. ಕೊಟ್ರು ಇನ್ನೊಂದ್ಸತಿ 44 ಗುಳಿಗೆ. ಹೇಳಿದ್ರು ಡಾಕ್ಟರ್, ಫುಲ್ ಕುಡ್ಕೊಂಡು ಫುಲ್ ಹೊಡ್ಕೊಂಡ್ ಮಲ್ಕ ಅಂತ. ಹಚ್ಕೊಂಡ. ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಇಲ್ಲಿ ಹೇಗೆ ಅದು ಹಿಂಗೆ ಅಂತಲ್ಲ. ಎಂತ ಸ್ಟೋರಿ ಮಾರ್ರೆ, ನಂಗೆ ಅರ್ಥ ಆಗ್ಲಿಲ್ಲ. ಓಕೆ, ಅವ್ರು ಹೇಳಿ. ಅದು ಸೇಮ್. ಎಂ ಅಂತ ಒಬ್ಬ ಮನುಷ್ಯ ಇದ್ದ, ಅವನಿಗೆ ಒಂದೇ ಕಣ್ಣಿತ್ತು. ಓಕೆ, ಈಗ ಇವ್ರದ್ದು ಬೇರೆ ಮಾರ್ರೆ. ಎಂ ನಿಗೆ ಡಾಕ್ಟರ್ ಇಲ್ಲವಾ?
ನರ್ಸ್ ಇಲ್ವಾ? ನೆಕ್ಸ್ಟ್ ಡಾಕ್ಟರ್ ಬರ್ತದೆ. ಓಕೆ 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 ಹೇಳಿ. ಅವನಿಗೆ ಒಂದೇ ಕಣ್ಣಿತ್ತು. ಆಮೇಲೆ ಭೈರಪ್ಪ ಅಂತ ಒಬ್ಬ ಡಾಕ್ಟರ್ ಹತ್ರ ಇದು ಭೈರಪ್ಪ ಹೇಗೆ ಬಂದದ್ದು ಮನೆಗೆ? ಭೈರಪ್ಪ ಭೈರಪ್ಪವಾ? ಆಯ್ತಾಯ್ತು. ಹೇಳಿ. ಅವ್ರ ಹತ್ರ ಹೋದ. ಅವನಿಗೆ ಹೇಳಿದ್ರು 44 ಗುಳಿಗೆ ಕೊಟ್ರ. ಅವನ ಅದನ್ನ ತಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟ. ಗ್ಯಾಪ್ ಬಿಟ್ಟದಾ? ಮತ್ತೆ ಅವನು ಮತ್ತೆ ಅವನಿಗೆ ಜ್ವರ ಬಂತ. ಅವನು ಡಾಕ್ಟರ್ ಹತ್ರ ಹೋದ. ಮತ್ತೆ ಅವರು ಮತ್ತೆ 44 ಗುಳಿಗೆ ಕೊಟ್ರ. ಮತ್ತೆ ಸ್ವಲ್ಪ ಗ್ಯಾಪ್. ಮತ್ತೆ ಗ್ಯಾಪ್. ಮತ್ತೆ ಅವನು ಬೆಳಿಗ್ಗೆ ಎದ್ದು ನೋಡುವಾಗ ಇಲ್ಲಾಗಿದ್ದಾನೆ. ಕ್ಲಾಪ್ಸ್ ಕೊಡಿ ಅವ್ರಿಗೆ, ಕ್ಲಾಪ್ಸ್ ಕೊಡಿ. ಟಾಪ್ ಟಾಪ್ ಕ್ಲಾಪ್ಸ್. ಹೇಳಿ. ಏಲಕ್ಕಿಯದು ಇದುಂಟಲ್ಲ, ಹೌದೌದು. ಅಲ್ಲಿ ಏಲಕ್ಕಿಯ? ಏಲಕ್ಕಿಯ ಸ್ಲೋ ಮಾತಾಡಿದಲ್ಲ. ಏಲಕ್ಕಿಯ. ನೀವು ಡ್ಯಾನ್ಸ್ ಮಾಡ್ತೀರಾ ಮತ್ತೆ? ಕಿಲಾಡಿ ಪುಟಾಣಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್. ಓಕೆ, ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಾನ್ಸರ್ಡ್ ಬೈ ಬಿ ಬಜಾರ್. ಅಂಡ್ ಇವ್ರು ಏನೋ ಒಂದು ಮಾತಾಡ್ತಿದ್ರು, ಏನೋ ಅಂತ ಗೊತ್ತಿಲ್ಲ. ಏನದು? ಅಮ್ಮನ ಹತ್ರ ಮಾತಾಡ್ಲಿಕ್ಕುಂಟು ಈಗ. ಗ್ಯಾರಂಟಿ ಎಲ್ಲ ಹೇಳಿದ್ದು, ನೀವು ಎಲ್ಲ ಹೇಳಿದ್ದು ಸತ್ಯನ ಸುಳ್ಳ ಅದೀಗ ಗೊತ್ತಾಗ್ತದೆ. ಮತ್ತೆ ಅಕ್ಕನ ಬಗ್ಗೆ ತುಂಬಾ ಹೇಳಿದ್ರಲ್ಲ ನೀವು, ಜೋರು, ತುಂಬಾ ಪಾಪ ಅಂತ ಹೇಳಿದ್ರಲ್ವಾ. ಈಗ ಅಕ್ಕ ಕೂಡ ಮಾತಾಡ್ತಾರೆ. ಆಯ್ತಾ? ರೆಡಿ ಅಲ್ಲ ನೀವು? ಓಕೆ, ಎಸ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸುವರ್ಣಲತಾ. ಓಕೆ, ಗ್ರೇಟ್. ಅಂಡ್ ಇವ್ರ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಅಂದ್ರೆ ಪಾಪನ ಅಂತಲ್ಲ ನಿಮ್ಗೆ? ಪಾಪ. ಓಕೆ, ಪಾಪ ಅಲ್ವಾ? ಓಕೆ, ಆಕ್ಟಿವ್ ಆಗಿರ್ತಾರೆ. ಓಕೆ, ಮನೆಯಲ್ಲಿ ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಇವರು? ಪಾಪ ಇವರಿಗೆ ಫ್ರೀ ಟೈಮೇ ಇಲ್ಲ ಅಂತೆ. ಹೋಮ್ವರ್ಕ್ ಎಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಅಕ್ಕ ಬಿಡಲ್ಲ, ಹಾಗೆ ಹೀಗೆ ಅಂತ ಹೇಳಿದ್ರು. ಅದು ಹೌದಾ? ಹೋಮ್ವರ್ಕ್ ಮಾಡ್ತಾಳೆ. ಹೋಮ್ವರ್ಕ್ ಮಾಡ್ತಾರೆ. ಓಕೆ, ಹೋಮ್ವರ್ಕ್ ಮಾಡ್ತಾರೆ. ಸೊ ಮೊನ್ನೆ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತೆ, ಹೌದಾ? ಪಾಸ್. ಎಷ್ಟು ಬಂದಿದೆ? A+, B+, C+, E? A+ ಅಲ್ಲ? ಓಕೆ, A+. ಓಕೆ, ಎಕ್ಸಲೆಂಟ್. ಔಟ್ ಆಫ್ ಔಟ್. ಅಯ್ಯೋ ದೇವರೇ. ಓಕೆ, ಅಂಡ್ ಇವರು ದೊಡ್ಡವರಾದ್ಮೇಲೆ ಏನಾಗ್ಬೇಕು ಅಂದ್ರೆ ನಿಮ್ಮ ಒಂದು ಮನಸ್ಸಲ್ಲಿ ಇರುತ್ತೆ, ಈ ತರ ಆಗ್ಬೇಕು. ಇಲ್ಲ ಸರ್, ಅವಳಿಗೆ ಬಿಟ್ಟದ್ದು. ಓಕೆ, ಏನಾಗ್ತೀರಾ? ಟೀಚರ್ ಆಗ್ತೀರಾ? ಏನಾದ್ರು ನಿಮ್ಗೆ ಟೀಚಿಂಗ್ ಮಾಡ್ತಾರಾ ಮನೆಯಲ್ಲಿ? ಆತರ ಏನಾದ್ರು ಇದೆಯಾ? ಇಲ್ಲ ಸರ್, ಹಾಗೇನಿಲ್ಲ. ಟೀಚರ್ ಆಗ್ತೀರಾ? ಓಕೆ. ಸೊ ಅಕ್ಕನ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡಿದ್ರು. ಅಕ್ಕ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಅವನಿ. ಓಕೆ, ನೋಡಿ ಇವ್ರ ಮುಖ ನೋಡುವಾಗ ನಂಗೆ ಛೇ. ಸೊ ನೀವು ಜೋರಂತ ಹೌದಾ? ಇಲ್ಲ ಅಲ್ಲ, ಅವಳು ನಂಗೆ ಬಂದು ತಂಟೆ ಮಾಡುದು, ಅದಕ್ಕೆ ನಾ ಅವಳಿಗೆ ಹೊಡಿಯೋದು. ಅದು ಕರೆಕ್ಟ್. ಅದೇನಾದ್ರು ಮಾಡ್ಬೇಕು. ಅವ್ರು ನೀವು ತಂಟೆ ಮಾಡೋದು ನೀವು. ಮತ್ತೆ ಅವ್ರು ಹೇಳಿದ್ರು ಈಗ ನೋಡಿ, ಅದೊಂದು ಏನಾದ್ರು ಒಂದು ಸೊಲ್ಯೂಷನ್ ಕೊಡಿ. ಬೆಳಗ್ಗೆ ಅವಳು ನೋಡ್ತಾರೆ, ರಾತ್ರಿ ನಾನು ನೋಡ್ತೀನಿ. ಅಷ್ಟೇ ಆಯ್ತಲ್ಲ. ಬೆಳಿಗ್ಗೆ ನೀವು ನೋಡ್ತೀರಾ, ಅಮ್ಮ ನೋಡ್ತಾರೆ, ಅಪ್ಪ ಸಂಜೆ. ಓಕೆ, ಸೊ ಅದೊಂದು ಏನಾದ್ರು ಸೊಲ್ಯೂಷನ್ ಕೊಡಿ ಆಯ್ತಾ? ಪಾಪ ನೀವು ಯಾವಾಗ್ಲೂ ಗಲಾಟೆ ಮಾಡೋದು ಬೇಡ. ಗಲಾಟೆ ಇಲ್ಲ, ಇದು ಬೇಕು ಅಲ್ವಾ? ಸ್ವಲ್ಪ ಗಲಾಟೆ ಬೇಕಲ್ವಾ ಮನೆ? ಅಮ್ಮ ಹೊಡೆದ್ರೆ ನಂಗೆ ಬೇಜಾರಾಗ್ತದೆ. ಯಾರಿಗೆ? ಅಕ್ಕನಿಗೆ. ಹೌದಾ? ಓಕೆ, ಅಮ್ಮ ಅಕ್ಕನಿಗೆ ಹೊಡೆದ್ರೆ ನಿಮ್ಗೆ ಬೇಜಾರಾಗ್ತದೆ, ಅಪ್ಪ ಅವನಿಗೆ ಹೊಡೆದ್ರೆ ಬೇಜಾರಾಗ್ತದಲ್ಲ? ಓಕೆ, ಇವರಿಗೆ ಹೊಡೆದ್ರೆ ನಿಮ್ಗೆ ಹೊಡೆದ್ರೆ ಅಕ್ಕನಿಗೆ ಬೇಜಾರಾಗ್ತದ? ನಗಾಡ್ತಾರೆ. ಹೌದಾ? ಹೇಗೆ ನಗಾಡ್ತಾರೆ ಅವರು? ಹೀಗೆ ಅಲ್ವಾ? ಓಕೆ ಓಕೆ. ಸೊ ನಿಮ್ಗೆ ಅವರಿಗೆ ಹೊಡೆದ್ರೆ ಸ್ವಲ್ಪ ಬೇಜಾರಾಗ್ತದಲ್ವಾ? ಡ್ಯಾನ್ಸ್ ಮಾಡ್ತೀರಾ ನೀವು? ಓಕೆ, ಡ್ಯಾನ್ಸ್ ಮಾಡ್ತಾರೆ ಅಂತಲ್ಲ ಅವರು? ಸ್ಲೋ. ಪವರ್ ಆಗ್ತಿಲ್ಲ. ಪವರ್ ಆಗ್ತದೆ. ನೀವು ತುಂಬಾ ಪವರ್. ಹೌದಾ? ನೀವು ಭಯಂಕರ ಮಾರ. ಅವ್ರು ನಗಾಡೋದಿಲ್ಲ, ನಾನು ನಗಾಡ್ತೇನೆ. ಓ, ನೀವು ಗೊತ್ತು ನಂಗೆ, ನೀವು ತುಂಬಾ ನಗಾಡ್ತೀರಾ ಅಲ್ವಾ? ಆಲ್ ದಿ ಬೆಸ್ಟ್ ಹೇಳಿ ಅವರಿಗೆ. ಎಸ್. ಓಕೆ, ಥ್ಯಾಂಕ್ ಯು. ಎಸ್.
ಶಾರುಖ್ ಖಾನ್ ಅಲ್ಲ ಮತ್ತೆ ನಿಮ್ಮ ಹೆಸರು ಪಿಯೂಷ್ ಪಿಯೂಷ್ ಓಕೆ. ಈಗ ನಿಮ್ಮ ಅಮ್ಮನ ಹತ್ರ ಮಾತಾಡಲಿಕ್ಕಿದೆ. ಓಕೆ. ಸೊ ಅಮ್ಮ ನೀವು ಹೇಳಿದಾಗ ತುಂಬ ಪಾಪ ಅವರು ಅಲ್ವಾ? ಓಕೆ. ಈಗ ಅವ್ರು ಏನು ಹೇಳ್ತಾರೆ ಅಂತ ನೋಡ್ಬೇಕು ನಿಮ್ಮ ಬಗ್ಗೆ, ಆಯ್ತಾ? ಓಕೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಶಿಲ್ಪ. ಓಕೆ. ಸೊ ಹೇಗೆ ಇವ್ರ ಮನೆಯಲ್ಲಿ ತುಂಟ ತುಂಬಾ ತುಂಟ. ಮತ್ತೆ ಇಲ್ಲಿ ನಂಗೆ ಗೊತ್ತಾಗ್ಲಿಲ್ಲ ಮರ್ರೆ, ಇದು ಸೈಲೆಂಟ್ ಸೈಲೆಂಟ್ ಇದ್ರಲ್ಲ ಇವತ್ತು ಫುಲ್ಲು. ಯಾಕೆ ಸೈಲೆಂಟ್ ಇದ್ದದ್ದು? ಮಾತಾಡುವಾಗ ಗಲಾಟೆ ಮಾಡ್ಬಾರ್ದು. ಅಯ್ಯೋ, ಮಾತಾಡುವಾಗ ಗಲಾಟೆ ಮಾಡಬಾರ್ದು ಅಲ್ವಾ? ಓಕೆ. ಏನ್ ತಿಂಡಿ ತುಂಬಾ ಇಷ್ಟ ಮಾಡ್ತಾರೆ ಇವರು? ಮಾಡಿದ್ದೆಲ್ಲ ಖುಷಿಯಾಗಿದ್ದೆ ಅಂತಾನೆ ತಿಂತಾರೆ. ಅದೊಂದು ಒಳ್ಳೇದಲ್ವಾ? ಕೆಲವರಿಗೆ ಈ ತಿಂಡಿ ಮಾಡಿದ್ರೆ ತಿನ್ಬಹುದು, ಆತರ ಇರುತ್ತೆ. ಆತರ ಏನಿಲ್ಲ ಅಲ್ವಾ? ಸೊ ಗ್ರೇಟ್. ಅಂಡ್ ಇಡ್ಲಿ ತಿಂತಾರೆ ಇವರು ಜಾಸ್ತಿ? ಇಷ್ಟಪಟ್ಟು ತಿಂತಾರೆ ಅಲ್ವಾ? ಓಕೆ, ಇಷ್ಟಪಟ್ಟು ತಿಂತಾರೆ. ಸೊ ಏನಾಗ್ಬೇಕು, ಇವರು ಆರ್ಮಿ ಅಂತ ಹೇಳಿದ್ರು. ಸೊ ನಿಮ್ಮ ಒಂದು ಆಸೆ? ಅವರ ಖುಷಿ ಅಲ್ವಾ? ಓಕೆ. ಅಂಡ್ ಇವ್ರ ತಂದೆಯವರು ಏನ್ ಮಾಡ್ತಿದ್ದಾರೆ? ಅವ್ರ ತಂದೆ ಅಸಿಸ್ಟೆಂಟ್ ಪ್ರೊಫೆಸರ್ ಸ್ಕೂಲ್ ಆಫ್ ಕಮ್ಯುನಿಕೇಶನ್ ಅಲ್ಲಿ. ಓಕೆ. ಸೊ ತಂದೆಯವರು ಪಾಪ ಹೇಳಿದ್ದಾರೆ ಹೌದು, ಪಾಪ ಅಲ್ಲ ಅವರು. ಓಕೆ. ಎಸ್, ಇವರಿಗೆ ನಮ್ಮ ಅಣ್ಣನಿಗೆ ಕೊಡಿ. ಅಣ್ಣ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸ್ವಪ್ನಿಲ್. ಓಕೆ. ಏನ್ ಮಾಡ್ತಿದ್ದೀರಿ ನೀವು? 6ನೇ ಕ್ಲಾಸ್. ಓಕೆ. ಸೊ ಇವ್ರು ಹೇಗೆ ಮನೆಯಲ್ಲಿ ನಿಮ್ಮ ಹತ್ರ ಜಗಳಾಡ್ತಾನೆ? ಜಗಳ ಯಾವಾಗ್ಲೂ? ಯಾಕೆ? ರೀಸನ್ ಇಲ್ಲ, ಸುಮ್ಮನೆ ಜಗಳ. ಸುಮ್ನೆ? ನೀವು ತುಂಬಾ ಪಾಪನ ಅಂತ? ಇಲ್ಲ, ನಾನು ಸಹ ಪಾಪ ಇಲ್ಲ. ಅವ ಹೊಡೆದೇ ತೆಗ್ದು 4 ಹೊಡಿತಾರೆ. 4 ಹೊಡಿತಾರೆ? ಹೌದಾ? ಅವ್ರನ್ನ ಫಸ್ಟ್ ಅವನು ಶುರು ಮಾಡ್ಲಿಕ್ಕೆ ಬರ್ತಾನೆ, ನಂಗೆ ಸಿಟ್ಟು ಬರ್ತದೆ, ಹೊಡಿತೇನೆ, ಮತ್ತೆ ಕಿಪ್ಪೆಗೆ ಬಡಿತೇನೆ. ದೇವಾ, ಈಗ ನಿಮ್ಗೆ ಸಿಟ್ಟು ಬರ್ತದಲ್ಲ? ಸಿಟ್ಟು ಭಯಂಕರ ಉಂಟು ಇವ್ರದ್ದು? ನಿಮ್ದು? ನಂದು ಸಹ ಅಷ್ಟೇ ಉಂಟು. ಅದು ನಿಮ್ದು ಸ್ವಲ್ಪ ಜಾಸ್ತಿ ಉಂಟಲ್ಲ? ಈ 6ನೇ ಕ್ಲಾಸ್ ಅಲ್ಲ ನೀವು? ನೀವೆಷ್ಟು? 2ನೇ ಕ್ಲಾಸ್. ನಿಮ್ದು 2 ಪಟ್ಟು, ಅವ್ರದ್ದು 6 ಪಟ್ಟು ಅಲ್ವಾ? ಕರೆಕ್ಟ್. ಓಕೆ. ಸೊ ರಿಮೋಟಿಗೆಲ್ಲ ಜಗಳ ಆಗ್ತದ? ಇಲ್ಲ. ಮತ್ತೆ ಬೇರೆ ಯಾವುದಕ್ಕೆಲ್ಲ ಜಗಳ ಆಗ್ತದೆ ಜಾಸ್ತಿ ಆಗಿ? ಬೆಡ್ ಮೇಲೆ ಮಲ್ಕೊಳ್ಳಿಕ್ಕೆ. ಬೆಡ್ ಅಲ್ಲಿ ಮಲಗಲಿಕ್ಕೆ ಜಗಳವಾ? ಯಾಕೆ? ಅಂದ್ರೆ ನಾನು ಕೆಳಗೆ ಮಲಗುದಾ, ಈಗ ಅಪ್ಪ ಊರಿಗೆ ಹೋಗಿದ್ದಾರೆ, ಅದಕ್ಕೆ ಅಪ್ಪನ ಬೆಡ್ಲಿ ನಾನ್ ಮಲಗ್ತೇನೆ ಅಂತ ಹೇಳುದು, ಅವ ನಾನ್ ಮಲಗ್ತೇನೆ ಅಂತ ಹೇಳುದು. ಒಟ್ಟಿಗೆ ಅಪ್ಪ ಬೇಕು. ಸೊ ಆ ತರ ಗಲಾಟೆ ಅಲ್ವಾ? ಆಗ್ಲಿ, ಬೇಕಲ್ವಾ ಗಲಾಟೆ ಸ್ವಲ್ಪ ಅಲ್ವಾ? ಓಕೆ. ನಿಮ್ಗೆ ಏನು ಬೇರೆ ಟ್ಯಾಲೆಂಟ್ಸ್? ಡ್ಯಾನ್ಸ್, ಸಿಂಗಿಂಗ್? ಡ್ಯಾನ್ಸ್ ಹೋಗ್ತೇನೆ. ಓಕೆ. ಯಕ್ಷಗಾನ. ಯಕ್ಷಗಾನ. ಸಿಂಗಿಂಗ್ ಮಾಡ್ತೀರಾ? ಇಲ್ಲ. ಓಕೆ. ಸಿಂಗಿಂಗ್ ನೀವು ಮಾಡ್ತೀರಾ? ಇಲ್ಲ. ಓಕೆ. ಆಲ್ ದಿ ಬೆಸ್ಟ್ ನಿಮ್ಗೆ. ಓಕೆ. ಎಸ್. ಅದ್ವಿತಾ? ಓಕೆ. ಅಮ್ಮನ ಹತ್ರಿಗೆ ಮಾತಾಡಲಿಕ್ಕೆ. ಅಮ್ಮ ಮತ್ತೆ ಅಕ್ಕ ಅಲ್ವಾ? ಅಕ್ಕ ಹೆಸರು ಹೇಗೆ? ಗ್ರೀಷ್ಮ ಅಕ್ಕ. ಓಕೆ. ಅಮ್ಮನ ಹೆಸರು? ಅಕ್ಕ. ಓಕೆ. ಎಸ್. ಅಂಡ್ ಈಗ ಅಮ್ಮ ಏನ್ ಹೇಳ್ತಾರೆ? ಈಗ ನಿಮ್ಮ ಒಂದು ಯೋಚನೆ ಏನಾದ್ರು ಹೇಳ್ತಾರಾ ಅಂತ ಯೋಚನೆ ಮಾಡ್ತಿದ್ರಿ ಅಲ್ವಾ? ಏನ್ ಹೇಳ್ಬೋದು ಅಮ್ಮ ಈಗ? ಗೊತ್ತಿಲ್ಲ. ನೀವು ಹೆದರಬೇಡಿ, ಆಯ್ತಾ? ನಾನಿದ್ದೇನೆ, ಆಯ್ತಾ? ಓಕೆ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಶ್ವೇತಾ. ಓಕೆ. ಸೊ ಇವ್ರ ಮನೆಯಲ್ಲಿ ಸ್ವಲ್ಪ ಸೈಲೆಂಟ್ ಅಂತ? ಇಲ್ಲ, ಹಾಗೇನಿಲ್ಲ. ಜೋರೆ. ನೀವು ಜೋರ? ಗೊತ್ತಾಗ್ಲಿಲ್ಲ ನಂಗೆ ನೀವು ಜೋರ ಅಂತ. ಯಾಕೆ ನೀವು ಇಲ್ಲಿ ಜೋರ ಯಾಕೆ ಆಗ್ಲಿಲ್ಲ? ನೆಕ್ಸ್ಟ್ ಟೈಮ್ ಆಗ್ತೀರಾ ಅಲ್ವಾ? ನಾಚಿಕೆ ಆಗ್ತದೆ ನಂಗೆ ನಾಚಿಕೆ ಆಗ್ತದೆ. ಓಕೆ. ಇವ್ರದ್ದು ನಂಗೆ ತುಂಬಾ ಖುಷಿ ಆಯ್ತು. ನಗಾಡ್ತಾ ಇರ್ತಾರ ಮನೆಯಲ್ಲಿ? ಮತ್ತೊಮ್ಮೆ ನಗಿ. ಓಕೆ, ಆಯ್ತು. ಸೊ ನಿಮ್ಮ ಅಕ್ಕ ಕೂಡ ಸೇಮ ಆ ತರ ನಗ್ತಾರ? ಅಪ್ಪ ನಗ್ತಾರ ಅಂತ ಜಾಸ್ತಿ ಅಲ್ಲ? ಕರೆಕ್ಟ್. ಓಕೆ. ಸೊ ಇವರು ಏನ್ ತಿಂಡಿ ನೀವು ಜಾಸ್ತಿ ಆಗಿ ಇವ್ರಿಗೆ ಮಾಡ್ತೀರಿ? ಅವಳಿಗೆ ಜಾಸ್ತಿ ಸಾಫ್ಟ್ ಐಟಮ್ಸೇ, ಹಾರ್ಡಾದ್ರೆ ತಿನ್ನೋದು ಸ್ವಲ್ಪ ಕಷ್ಟ ಸರ್. ಹಾಗಾಗಿ ಬೇಗ ತಿನ್ನಿಸ್ಬೇಕು ಅಂತ ಹೇಳಿ ಅವಳಿಗೆ ಏನ್ ಇಷ್ಟ ಅದೇ ಜಾಸ್ತಿ. ಯಾವ್ದು ತುಂಬಾ ಇಷ್ಟ ಇವರಿಗೆ? ಸಾಫ್ಟ್? ಅದೇ ದೋಸೆ, ಇಡ್ಲಿ, ಪೂರಿ ಹೇಳಿದ್ಲಲ್ಲ ಆಗ್ಲೇ. ಸಾಫ್ಟ್ ಆದ್ರೆ ಸಾಫ್ಟ್ ಬಾಲ್ ಆಗ್ಬೋದಾ? ತಿಂತೀರಾ? ಕರ್ಡ್ ರೈಸ್ ಫೇವ್ರೆಟ್ ನಿಮ್ದು? ಓಕೆ. ಸೊ ಹಾಗಾಗಿ ನೀವು ಸ್ವಲ್ಪ ಕರ್ಡ್ ತರ ಇದ್ದೀರಾ ಅಲ್ವಾ? ಓಕೆ, ಗ್ರೇಟ್. ಅಂಡ್ ಫ್ಯೂಚರ್ ಅಲ್ಲಿ ಪ್ಲಾನಿಂಗ್ಸ್ ಅಂದ್ರೆ ಇವರು ಏನು ಟೀಚರ್ ಅಂತೆ, ಟೀಚರ್ ಆಗ್ತಾರ ಇವರು? ಆಗ್ಬೋದಲ್ಲ? ನಿಮ್ಗೆ ಟೀಚಿಂಗ್ ಮಾಡ್ತಾರ? ಈಗಲೇ ಆಗಿದ್ದಾಳೆ ಅವಳು. ಹೌದಾ? ಓಕೆ. ಫ್ರೀ ಟೈಮ್ ಅಲ್ಲೆಲ್ಲ ಫುಲ್ ಟೀಚಿಂಗ್ ಅಂತ? ಏನೆಲ್ಲ ಕಲಿಸ್ತಾರೆ ಇವರು? ಇವ್ರದ್ದು ಕ್ಲಾಸೇ ಇಲ್ಲಿ ಮನೆಗೆ ಬಂದಿರುತ್ತೆ.
ಹೌದಾ? ಹಾ ಅವಳ ಸೆಕ್ಷನ್ ಫುಲ್ ಕರ್ಕೊಂಡ್ ಬಂದಿರ್ತಾಳೆ ಮನೆಗೆ. ಓಕೆ. ನಡೀತಾ ಇರುತ್ತೆ ನಾನ್ ಸ್ಟಾಪ್ ಕ್ಲಾಸ್. ಸ್ಕೇಲ್ ಎಲ್ಲ ಇರ್ತದ? ಇಲ್ಲ ಹಾಗೇನಿಲ್ಲ, ಇಲ್ಲ. ಬರೀ ಬ್ಯಾಗ್ ಮಾತ್ರ. ಬ್ಯಾಗ್ ಮಾತ್ರ. ಓಕೆ, ಸ್ಕೇಲ್ ಇಲ್ಲ, ಖಾಲಿ ಬ್ಯಾಗ್ ಮಾತ್ರ. ನೀವು ಡೌಟ್ಸ್ ಕೇಳ್ತೀರಾ? ನಮ್ಮ ಹತ್ರ ಎಂತ ಇಲ್ಲ, ತನ್ನ ಪಾಡಿಗೆ ತಾನೆಲ್ಲ ಡಾಲ್ಸ್ ಎಲ್ಲ ಇಟ್ಕೊಂಡು. ಓಹೋ, ಎಲ್ಲ dolls? ಅವರೇ ಸ್ಟೂಡೆಂಟ್ಸ್ ಅವಳಿಗೆ. ಪಾಠ ಕೇಳಿಲ್ಲ ಅಂದ್ರೆ ಓದಿತೀರಾ ಅಂತ ಕಾಲಲ್ಲಿ? ಅವ್ರಿಗೆ ಗೊತ್ತಿಲ್ಲ, ಹಾಗೆ ನಾನೇ ಹೊಡೆಯುದು. ಹಾಗೆ ಹಾಗೆ ಡಾಲ್ಸ್ ಅಲ್ಲ, ಕರೆಕ್ಟ್. ಅಕ್ಕನಿಗೆ ಕಳಿಸ್ತೀರಾ ನೀವು? ಇಲ್ಲ, ಅಕ್ಕನ ಹತ್ರ ಸ್ವಲ್ಪ ಕಮ್ಮಿ ಅಂತ ಮಾತಾಡೋದು ನೀವು, ಹೌದಾ? ಅಕ್ಕ ಮಾತಾಡಿ. ಅಕ್ಕನ ಹತ್ರ ಮಾತಾಡೋದು ಕಮ್ಮಿಯಾ? ತುಂಬಾ ಮಾತಾಡ್ತಾಳೆ, ತುಂಬಾ ಮಾತಾಡ್ತಾಳೆ, ಬಟ್ ಸ್ವಲ್ಪ ತುಂಬಾ ಜಗಳ ಆಡ್ತಾಳೆ. ಕೆಲವೊಂದ್ಸತಿ ಬೇಜಾರಾಗುವಾಗ ಅಲ್ಲಿ ಸೈಲೆಂಟ್ ಆಗಿ ಬಿಡ್ತಾರೆ ಇವ್ರು. ಹಾ, ನನ್ನ ಹತ್ರ ಬರ್ತಾಳೆ ಬೇಜಾರಾದಾಗ. ಓಹೋ, ಓಕೆ ಓಕೆ, ನಿಮ್ಮ ಹತ್ರ ಬರ್ತೀರಿ? ನಾ ಇಬ್ರು ಆಟ ಆಡ್ತೀವಿ. ನೀವು ಬರ್ತೀರಾ ಇಲ್ಲಿ? ಅಂದ್ರೆ ನಿಮ್ಗೆ ಬೇಜಾರಾದ್ರೆ ಇವ್ರ ಜೊತೆ ಇರ್ತೀರಾ? ಓಕೆ ಓಕೆ. ಅದು ಹೊರಗೆ ಆಟಿರ್ತಾಳೆ. ನಂಗೆ ಅರ್ಥ ಇಲ್ಲ, ಇದಕ್ಕೆ ಹೇಳಿದ್ದು ನಂಗೆ. ಅಪ್ಪನ ಹೊಡಿತಿರ್ತಾಳಲ್ಲ, ಆಗ ಅವಳು ದೂರ ನಿಂತ್ಕೊಂಡು ಯಾರು ಹೊಡಿಯುದು? ಯಾರು ಹೊಡಿಯುದು? ಅಪ್ಪ ಹೊಡಿತಾರೆ. ಅಪ್ಪ ನಂಗೆ ಕರ್ಕೊಂಡು ಅವಳಿಗೆ ಸ್ಟೇಟ್ನ ಮಾತ್ರ ಮಾತ್ರ. ಓ, ಅವ್ರಿಗೆ ಏನಾದ್ರು ಮಾಡಿದ್ರೆ ಅಪ್ಪ ನಿಮ್ಗೆ ಹೊಡಿಯೋದ? ನಿಮ್ಗೆ ಏನಾದ್ರು ಮಾಡಿದ್ರೆ ಅಪ್ಪ ಹೊಡಿತಾರ ಅವ್ರಿಗೆ? ಬೈಕ್ ಖಾಲಿ ಬೈಯೋದು ಮಾತ್ರ. ನೋಡಿ, ಅದ್ರಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್. ಅದು ಬೈಯೋದಿಲ್ಲ, ಅವಳು ಇನ್ನ ಅಕ್ಕ ಅಲ್ಲ, ಅಕ್ಕ ಅಲ್ಲ, ಪಾಪ ಅಲ್ಲ, ಕೊಂಡ್ರಿ ಒಂದು ಹೊಡಿಬೇಕು ಹಾಗೆ ಹೇಳ್ತಾರ ಅಲ್ಲ? ಪಾಪ ಒಳ್ಳೆ, ನಿಮ್ಮನ್ನ ಭಂಗ ಮಾಡ್ಲಿಕ್ಕೆ ಒಳ್ಳೆ ಆಗ್ತದಲ್ಲ. ಪಾಪ ನೀವು ಪಾಪ ಆಗಿ ಹೋದ್ರಿ, ನೀವು ಸ್ವಲ್ಪ ಜೋರಾಗ್ಬೇಕು ನೀವು, ಆಯ್ತಾ? ಓಕೆ, ಗ್ರೇಟ್. ಅಂಡ್ ಏನ್ ಮಾಡ್ತಿದ್ದೀರಿ ನೀವು ಮೇಡಮ್? ನೆಕ್ಸ್ಟ್ 8th. ಓಕೆ, ನೆಕ್ಸ್ಟ್ 8th. ನೀವು ಡ್ಯಾನ್ಸ್ ಎಲ್ಲ ಮಾಡ್ತೀರಂತೆ ಮನೇಲಿ ಒಟ್ಟಿಗೆ, ಹೌದಾ? ಓಕೆ, ಡ್ಯಾನ್ಸ್ ಎಲ್ಲ ಮಾಡ್ತೀರಂತ, ಹೌದಾ? ಯಾವ ಸಾಂಗಿಗೆ? ಮೊನ್ನೆ ರೀಸೆಂಟ್ ಆಗಿ ಮಂಡೇ ಯಾವ್ದೋ ಒಂದು ಡ್ಯಾನ್ಸ್ ಮಾಡಿದ್ದಲ್ವಾ? ಯಾವ್ದು ಡ್ಯಾನ್ಸ್ ಮಾಡಿದ್ದು? ಮಾಡಿಲ್ವಾ? ಟ್ಯೂಸ್ಡೇ ಮಾಡಿದ್ರಿ ನೀವು ಅಲ್ಲ? ಮತ್ತೆ ಯಾವ ಸಾಂಗ್ ರೀಸೆಂಟ್ ಆಗಿ ಒಂದು ಮನೆಯಲ್ಲಿ ಒಂದು ಸಾಂಗ್ ಸ್ವಲ್ಪ ಜೋರಿಟ್ಟು ವಾಲ್ಯೂಮ್ ಡ್ಯಾನ್ಸ್ ಮಾಡಿದ್ವಿ? ಡೋಲಿ ಹಾಕೊಂಡು ಯಾವ್ದು ಡೋಲ್ ಎಲ್ಲ ಇಟ್ಕೊಂಡು? ಡೋಲ್ ಇಟ. ಓಕೆ ಓಕೆ. ಸ್ಟೆಪ್ ಎಲ್ಲ ಯಾರು ಹಾಕಿಸಿದ್ದು? ನಾನೇ ಅದನ್ನ ನೋಡ್ಕೊಂಡ್ ಮಾಡೋದು ಏನೇನ. ಹೌದಾ? ಏನೇನೋ ಮಾಡೋದು, ಬಟ್ ನೋಡೋರು ಯಾರಿಲ್ಲ ಅಲ್ವಾ? ಅದು ನೋಡದ ಅದನ್ನೇ ಮಾಡಲ್ಲ, ರಾಶಿ ಒಂದು ನಾವು ಮಾಡೋದು. ಹಾಗೆ. ಓಕೆ, ಗ್ರೇಟ್. ಅಂಡ್ ಆಲ್ ದಿ ಬೆಸ್ಟ್. ನಿಮ್ಗೆ ಡ್ಯಾನ್ಸ್ ಮತ್ತೆ ಬೇರೆ ಟ್ಯಾಲೆಂಟ್ಸ್? ಡಾನ್ಸ್ ಮತ್ತೆ ಸಂಗೀತ ಕ್ಲಾಸಿಗೆ. ಸಂಗೀತ ಕ್ಲಾಸ್ ಹೋಗ್ತೀರಾ? ಓಕೆ, ಹೇಳಿ. ಡಾಲಿ ಅಂತ ನೀವು ಆಗ ಹೇಳಿದ್ದು? ಡೋಲಿಡ ಹೇಳಿ. ನಂಗೆ ಗೊತ್ತಿಲ್ಲ, ಹೇಳಿ. ಡೋಲಿಡಾ ಡೋಲಿಡಾ ಡೋಲ ಹಯ್ಯವ ಮದಿ ಡೋಲಿಡಾ ಸನನ ಸನನ ಜನನ ಗರ್ಕೆ ಕಿರತ್ತದೆ ಓಡಿ ಜಿಯ ಡೋಲಿತ್ತೇರೆ ಸಾತು. ಗರ್ಕೆಗೆ ಎಂತ ಕೆಸರು ಆಡ್ತದೆ ಅಂತ ಹೇಳಿದ್ರಿ ನೀವು? ಗರ್ಕೆ ಆಡ್ತದೆ ಅಂತ ಹೇಳಿದ್ರಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಹನ್ಸಿಕಾ, ಬಿ ಬಜಾರ್ ಕಡೆಯಿಂದ ಒಂದು ಗಿಫ್ಟ್ ಇದೆ ನಿಮ್ಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನೀವು ಬಂದದಕ್ಕೆ. ಥ್ಯಾಂಕ್ ಯು. ಓಕೆ, ಅಂಡ್ ಯಾವಾಗ ಇನ್ನು ಬರ್ತೀರಾ? ನೆಕ್ಸ್ಟ್ ಬರ್ತೀರಾ? ಗ್ಯಾರಂಟಿ ಅಲ್ಲ? ಓಕೆ. ಸೊ ಖುಷಿ ಆಯ್ತಾ ಕಾರ್ಯಕ್ರಮ? ಮಾತಾಡಿ ಖುಷಿ ಆಯ್ತಾ? ಎಲ್ಲರ ಹತ್ರ, ಅಮ್ಮನ ಹತ್ರ ಎಲ್ಲ ಮಾತಾಡಿ ಖುಷಿ ಆಯ್ತಾ? ನನ್ನ ಹತ್ರ ಮಾತಾಡಿ ಖುಷಿ ಆಯ್ತಾ? ಎಲ್ಲ ಓಕೆ. ಸೊ ಥ್ಯಾಂಕ್ ಯು ವಿ ಬಜಾರ್ ಅಂತ ಹೇಳಿ. ಥ್ಯಾಂಕ್ ಯು ವಿ ಬಜಾರ್. ಥ್ಯಾಂಕ್ ಯು ವಿ ಬಜಾರ್. ಥ್ಯಾಂಕ್ ಯು ವಿ ಬಜಾರ್. ಓಕೆ, ಪಿಯೂಷ್, ನಿಮ್ಗೆ ಇದು ವಿ ಬಜಾರ್ ಕಡೆಯಿಂದ ಒಂದು ಗಿಫ್ಟ್ ಇದೆ ನಿಮ್ಗೆ. ಓಕೆ, ಸೊ ನೀವು ಇಲ್ಲಿ ಬಂದು ತುಂಬಾ ಮಾತಾಡಿದ್ರಲ್ವಾ, ಇನ್ನು ಯಾವಾಗ ಬರ್ತೀರಾ? ನೆಕ್ಸ್ಟ್ ಟೈಮ್ ಬರ್ತೀರಾ? ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವಿ ಬಜಾರ್ ಅಂತ ಹೇಳಿ. ಥ್ಯಾಂಕ್ ಯು ವಿ ಬಜಾರ್. ಓಕೆ, ಬಾಯ್. ಅದ್ವಿತಾ, ವಿ ಬಜಾರ್ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇದೆ. ಓಕೆ, ನೀವು ನಂಗೋಸ್ಕರ ಒಂದು ಮತ್ತೊಮ್ಮೆ ನಗ್ಬೇಕು. ಆಗುದಿಲ್ಲ, ಹೌದು, ಎಲ್ಲ ಹೋಯ್ತಲ್ಲ. ಈಗ ಯಾವಾಗ ಬರ್ತೀರಿ ನೀವು? ನೆಕ್ಸ್ಟ್ ಟೈಮ್ ಬರ್ತೀರಲ್ವಾ? ಗ್ಯಾರಂಟಿ, ಶ್ಯೂರ್ ಅಲ್ವಾ? ಓಕೆ, ವಿ ಬಜಾರ್ ಥ್ಯಾಂಕ್ ಯು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸೊ ವೀಕ್ಷಕರೇ, ನೀವು ನೋಡಿ ಆಯ್ತು, ನಮ್ಮ ಕಿಲ್ಲಾ ಪುಟಾಣಿಗಳು ಸೂಪರ್ ಆಗಿ ಮಾತಾಡಿ ಆಯ್ತು. ಸೊ ಇನ್ ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.